ಲಾಕ್ಡೌನ್ ಬಂದಿದೆ, ಚೊರೆ ಮಾಡಬೇಡಿ, ಚೊರೆ ಮಾಡಬೇಡಿ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಂಗಳೂರಿನ ಹೆಮ್ಮೆಯ ಪ್ರತಿಭೆ ಲಾಕ್ಡೌನ್ ಸಂದರ್ಭಗಳಲ್ಲಿ, ಕಳೆದ ಬಾರಿಯ ಲಾಕ್ಡೌನ್ ಏನಿದೆ ಆ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಭಯ, ಆತಂಕ, ಟೆನ್ಷನ್ ನಿಂದ ಇದ್ದಾಗ ಒಬ್ಬ ಮೀನಿನ ವ್ಯಾಪಾರಿಯ ಒಂದು ಹಾಡೇನಿದೆ ನಮ್ಮ ಮುಖದಲ್ಲಿ ಸ್ವಲ್ಪ ಮಟ್ಟಿಗೆ ನಗುವನ್ನ, ಮಂದಹಾಸವನ್ನ ಸೃಷ್ಟಿ ಮಾಡಿತ್ತು. ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಆ ಮೀನಿನ ವ್ಯಾಪಾರಿಯ ಬಗ್ಗೆ. ಜೊತೆಗೆ ತದನಂತರ ಆತನಿಗೆ ವೈರಲ್ ಸ್ಟಾರ್ ಅನ್ನುವಂತಹ ಒಂದು ಪಟ್ಟವು ಕೂಡ ಬರುತ್ತೆ, ಬಿರುದು ಕೂಡ ಬರುತ್ತೆ. ಯಾಕೆ ಈ ವಿಚಾರವನ್ನ ನಾನು ಈಗ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಆ ವೈರಲ್ ಸ್ಟಾರ್ ಸೆನ್ಸೇಷನ್ ಅನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾರಣ, ಹೊಸ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ಜೊತೆಗೆ ಆ ರಿಲೀಸ್ ಆಗಿರುವಂತಹ ಆಲ್ಬಮ್ ಸಾಂಗ್ಗೆ ಎಲ್ಲಾ ಕಡೆಯಿಂದ ಕೂಡ ಮೆಚ್ಚುಗೆಯ, ಪ್ರಶಂಸೆಯ ಮಾತುಗಳು ಬರ್ತಾ ಇದೆ. ಹಾಗಾಗಿ ನಮ್ಮ ಜೊತೆ ಮತ್ತೆ ರಾಮ್ ಸಾಲಿನ್ ಅವರಿದ್ದಾರೆ, ವೈರಲ್ ಸ್ಟಾರ್ ರಾಮ್ ಸಾಲಿನ್ ಅವರಿದ್ದಾರೆ. ಸೊ ಟೈಟಲ್ ಕೂಡ ಕೊಟ್ಟಿದ್ದೇವೆ, ವೈರಲ್ ಸ್ಟಾರ್ ರಾಮ್ ಸಾಲಿನ್ ಹಿಸ್ ಬ್ಯಾಕ್ ಅನ್ನುವಂಥದ್ದು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಲಾಕ್ಡೌನ್ ಬಂದಿದೆ, ಚೊರೆ ಮಾಡಬೇಡಿ, ಚೊರೆ ಮಾಡಬೇಡಿ. ವೃತ್ತಿ ಮೀನಿನ ವ್ಯಾಪಾರ ಆದ್ರೂ ಕೂಡ ಅದ್ಭುತವಾಗಿರುವಂತಹ ಹಾಡುಗಾರ, ಅದ್ಭುತವಾಗಿರುವಂತಹ ಧ್ವನಿ ಇದೆ, ಕಂಠಸಿರಿ ಇದೆ. ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಮಂಗಳೂರಿನವರು, ತುಳುನಾಡಿನವರು ಈ ಒಂದು ವ್ಯಕ್ತಿಯ ಪ್ರತಿಭೆಯ ಹಾಡನ್ನ ಕೇಳಿ ಪ್ರೋತ್ಸಾಹವನ್ನ, ಪ್ರಶಂಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಲಾಕ್ಡೌನ್ ಬಂದಿದೆ, ಚೊರೆ ಮಾಡಬೇಡಿ ಅನ್ನುವಂತಹ ಹಾಡು ಇವರ ಒಂದು ಜೀವನಕ್ಕೆ ತುಂಬಾ ದೊಡ್ಡ ಮಟ್ಟದ ತಿರುವನ್ನ ಕೊಡುತ್ತೆ. ತದನಂತರ ಆಗಿರುವಂತಹ ಎಲ್ಲವೂ ಕೂಡ ಗೊತ್ತಿದೆ ತಮಗೆ. ಒಂದು ಹಾಸ್ಯ ಗೀತೆ, ಭಕ್ತಿ ಗೀತೆ ಧಾಟಿಯಲ್ಲಿದೆ ಅನ್ನುವಂತಹ ವಿಚಾರಗಳ ನಡೆದಿರುವಂತಹ ಟೀಕೆ ಟಿಪ್ಪಣಿಗಳ ನಡುವೆ ಇವತ್ತಿನ ಕಾರ್ಯಕ್ರಮ ವೈ ಅನ್ನುವಂಥ ತಾವುಗಳು ಕೇಳಬಹುದು. ನನ್ನ ಕಾರ್ಯಕ್ರಮದಲ್ಲಿ 2ನೇ ಬಾರಿಗೆ ರಾಮ್ ಸಾಲಿನ್ ಅವರು ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಅದೆಷ್ಟೋ ಪ್ರತಿಭೆಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಆದ್ರೆ ಅವರು ಬೆಳಿಬೇಕು ಅಂತ ಬಂದಾಗ ನಮ್ಗಳ ಪ್ರೋತ್ಸಾಹ ಅತಿ ಅಗತ್ಯವಾಗಿ ಬೇಕಾಗಿರುವಂಥದ್ದು. ನಾವೆಲ್ಲರೂ ಕೂಡ ಈ ಪ್ರತಿಭೆಗಳು ಬೆಳಿಬೇಕು ಅಂತ ಬಂದಾಗ, ಈ ಪ್ರತಿಭೆಗಳು ಏನಾದ್ರು ಮಾಡ್ತಾರೆ ಅಂತ ಬಂದಾಗ ನಾವುಗಳು ಸ್ವಲ್ಪ ಎಲ್ಲೋ ಒಂದ್ ಕಡೆ ಅಪ್ಪಿ ತಪ್ಪಿಯೂ ಕೂಡ ಸಣ್ಣ ತಪ್ಪಾದ್ರೆ ನಾವು ಟೀಕೆ ಟಿಪ್ಪಣಿಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ. ಆದ್ರೆ ಇವ್ರುಗಳು ಸಾಧನೆ ಮಾಡಿದಾಗ, ಇವ್ರುಗಳು ಒಳ್ಳೆ ಕೆಲಸ ಮಾಡಿದಾಗ, ಇವ್ರುಗಳ ಸಾಧನೆನ ನಾವು ಪ್ರಶಂಸೆ ಮಾಡಿಲ್ಲ ಅಂತ ಬಂದಾಗ ಮತ್ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ 2ನೇ ಬಾರಿಗೆ ನನ್ನ ಕಾರ್ಯಕ್ರಮದಲ್ಲಿ ರಾಮ್ ಸಾಲಿನ್ ಅವರಿದ್ದಾರೆ. ಒಂದು ಅದ್ಭುತವಾಗಿರುವಂತಹ ಹಾಡನ್ನು ಕೂಡ ಇವರು ಹಾಡಿದ್ದಾರೆ, ಆಲ್ಬಮ್ ಸಾಂಗ್ ಅನ್ನ ಹಾಡಿದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆಯಾಗುತ್ತೆ ಇವರ ಒಂದು ಧ್ವನಿಯನ್ನ, ಕಂಠಸಿರಿಯನ್ನ ನೋಡಿದಾಗ. ವೃತ್ತಿಯಲ್ಲಿ ಮೀನಿನ ವ್ಯಾಪಾರಿ ಆದ್ರೂ ಕೂಡ ಅದ್ಭುತವಾಗಿರುವಂತಹ ಪ್ರತಿಭೆ. ಆ ಪ್ರತಿಭೆಯನ್ನ ಉಳಿಸಿ ಬೆಳೆಸುವಲ್ಲಿ ತುಳುನಾಡಿನವರ ಪಾತ್ರ ಅತಿ ಮುಖ್ಯವಾಗಿರುವಂತದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇದು ವೈರಲ್ ಸ್ಟಾರ್ ರಾಮ್ ಸಾಲಿನ್. ನಾನು ಆಗ್ಲೇ ಹೇಳಿದಾಗೆ ಕಳೆದ ಬಾರಿ ಲಾಕ್ಡೌನ್ ನಲ್ಲಿ ಮೀನು ಮಾರುವಂತಹ ಒಬ್ಬ ವ್ಯಕ್ತಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದ್ರು. ಅವರು ಹಾಡಿರುವಂತಹ ಹಾಡು. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಅವರ ಹಿಂದಿನ ವಿಡಿಯೋಗಳನ್ನ ಹಾಕ್ತೇವೆ, ಅವಾಗ ನಿಮ್ಗೆ ಸದ್ಯ ನೆನಪಿಗೆ ಬರುತ್ತೆ. ಸಚ್ ಅ ಗ್ರೇಟ್ ಚೇಂಜ್ ಅನ್ನುವಂಥದ್ದು, ಪ್ರತಿಭೆ ಅನ್ನುವಂಥದ್ದು ಇವರಲ್ಲಿ ರಕ್ತಗತವಾಗಿರುವಂಥದ್ದು. ಕಳೆದ ಬಾರಿ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಅನೇಕ ಪ್ರಶಂಸೆಗಳು ಬಂದಿತ್ತು ಈ ವ್ಯಕ್ತಿಗೆ. ಒಂದ್ಸಗಿ ಈ ಪ್ರತಿಭೆಯನ್ನ ಉಳಿಸಿ ಬೆಳೆಸುವಲ್ಲಿ, ಪ್ರೋತ್ಸಾಹಿಸುವಲ್ಲಿ ನಮ್ಮೆಲ್ಲರ ಪಾತ್ರ ಅತಿ ಪ್ರಮುಖವಾಗಿರುವಂಥದ್ದು. ನಮ್ಮ ಜೊತೆ ಸ್ವತಃ ವೈರಲ್ ಸ್ಟಾರ್ ರಾಮ್ ಸಾಲಿನ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ರಾಮ್ ಸಾಲಿನ್ ಅವರಿಗೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮಾಗಿದ್ದಾರೆ. ಅಂಡ್ ಮೊದಲದಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಅನೇಕ ಟೀಕೆ ಟಿಪ್ಪಣಿಗಳ ನಡುವೆ ತಾವುಗಳು ಬೆಳೀತಾ ಇದ್ದೀರಾ ಅಂಡ್ ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ಒಂದ್ಸಗಿ ವೆಲ್ಕಮ್. ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ಈ ಹಾಡಿನ ಹಿಂದೆ ಇರುವಂತಹ ಒಂದು ಶಕ್ತಿಯು ಕೂಡ ಹೌದು, ಸಂಕಲನ, ಜೊತೆಗೆ ಈ ಒಂದು ಹಾಡಿಗೆ ಸಾಹಿತ್ಯವನ್ನ ನೀಡಿದವರು ನಮ್ಮ ಜೊತೆ ಇದ್ದಾರೆ. ಪ್ರತಿಭಾನ್ವಿತರಾಗಿರುವಂತಹ ದಶು ಕೋಟ್ಯನವರು. ಆತ್ಮೀಯವಾಗಿರುವಂತಹ ಸ್ವಾಗತ ದಶು ಕೋಟ್ಯನವರಿಗೆ. ನಮಸ್ತೆ ಸರ್. ಇಬ್ರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ, ಅತಿಥಿಗಳು ಮಾತಾಡಬೇಕು. ಜೊತೆಗೆ ತಾವುಗಳು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಈ ಒಂದು ಬೆಳೆಯುವಂತಹ ಪ್ರತಿಭೆಗಳಿಗೆ, ಬೆಳೀತಾ ಇರುವಂತಹ ಪ್ರತಿಭೆಗಳಿಗೆ, ನಮ್ಮ ಊರಿನ ನೈಜ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಜೊತೆಗೆ ಬೆಸ್ಟ್ ವಿಷಸ್ ತಿಳಿಸಬೇಕಂತಿದ್ರೆ ಕರೆ ಮಾಡಬಹುದು, ಮಾತಾಡಬಹುದು. ಜೊತೆಗೆ ನಾನು ನೇರವಾಗಿ ಈ ಒಂದು ವಿಚಾರಕ್ಕೆ ಬರೋದಕ್ಕಿಂತ ಮೊದಲನೇದಾಗಿ ನಾನು ರಾಮ್ ಸಾಲಿನ್ ಅವರ ಈ ಹಿಂದಿನ ಒಂದು ಹಾಡುಗಳು ತುಂಬಾ ಫೇಮಸ್ ಆಗಿರುವಂತದ್ದು. ಅದರಿಂದ ರಾಮ್ ಸಾಲಿನ್ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಅನ್ನು ಸೃಷ್ಟಿ ಮಾಡ್ತಾರೆ. ಅಂದ್ರೆ ಮೀನು ಮಾರುವ ಸಂದರ್ಭಗಳಲ್ಲಿ ಅವರ ಈಗಿನ ಹಾಡನ್ನ ಕೇಳಿದ್ರ ಸ್ವಲ್ಪ ಆ ಹಾಡನ್ನ ಕೂಡ ಕೇಳ್ಕೊಂಡು ಬನ್ನಿ. ತದನಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ನೋಡ್ಕೊಂಡು
ಲಾಕ್ ಡೌನ್ ಬಂದಿದೆ ಚೊರೆ ಮಾಡಬೇಡಿ ಚೊರೆ ಮಾಡಬೇಡಿ ಬಂಗದ ನಮ್ಮ ಜೀವನ ಬಂಗದ ನಮ್ಮ ಜೀವನ ಲಾಕ್ ಡೌನ್ ಬಂದಿದೆ ಚೊರೆ ಮಾಡಬೇಡಿ ಚೊರೆ ಮಾಡಬೇಡಿ ಬಂಗದ ನಮ್ಮ ಜೀವನ ಬಂಗದ ನಮ್ಮ ಜೀವನ ದುಂಬುದ ಪೆಟ್ಟಿಗೆ ಟೆಂಪದ ಊಲ ಇದು ಕೇಲೆಂಜಿದ್ದೇರೊಂದುಲ್ಲ ದುಂಬುದ ಪೆಟ್ಟಿಗೆ ಟೆಂಪದ ಊಲ ಇದು ಕೇಲೆಂಜಿದ್ದೇರೊಂದುಲ್ಲ ಕಾಂಡ ಸೈತಿನ ಮೀನು ಪಜ್ಜಿ ಪಜ್ಜಿ ಮೀನು ಮಲ್ಲ ಮಲ್ಲ ಬಂಗುಡೆ ಮಲ್ಲ ಮಲ್ಲ ಕೊಡ್ಡೆಯಿ ಮಲ್ಲ ಮಲ್ಲ ಮುರು ಅವಳು ಜೊಯ್ದಂಡು ಅಂಜಲು ಈರಂಡಲ ಬಲ್ಲೆಣ್ಣ ಈರಂಡಲ ಬಲ್ಲೆಣ್ಣ ಪಜ್ಜಿ ಪಜ್ಜಿ ಮೀನುಂಡೋ ಬಾರಿ ಸೋಕುದ ಮೀನುಂಡೋ ಅಗ್ಗೋಡುಲ ಉಂಡುಲು ಅಗ್ಗೋಡುಲ ಉಂಡಣ್ಣ ಬೀಗ ಬಲ್ಲಿ ಬಿಸಲೆಗೆ ಪಾರ್ದು ಕಜಿಪು ಉಳ್ಳಣ್ಣ ಕಜಿಪು ಉಳ್ಳಣ್ಣ ಆಜಿನೂರು ರೂಪಾಯಿ ಕೆಜಿ ಬಾಕಿ 200-300 ರೂಪಾಯಿ ಬೆಲೆ ಅಂತಾರೆ ಆಜಿನ ಗಡ್ವಾರ ಬೇರೆ ಆಜಿನದು ಬಚ್ಚನ್ನ ಬಿರಿಯಾಂಡವು ಉರ್ರಗಟ್ಟದ ಓಲ್ದಿ ಬೇರೆ ಕಾಸು ಜನು ಮಾಡೆ ಬತ್ತಿ ಬೊಕ್ಕ ಉಲ್ಲ ನಾಮ 4 ದಿನ 8 ದಿನ ನೋಡಪ್ಪ ಬೊಲ್ದು ಮಾಂಜಿನಿ 8 ದಿನ ಲತಿ ನೋಡಪ್ಪ ಬೊಲ್ದು ಮಾಂಜಿನಿ ಕೈಟ್ ಕಾಸು ಇಜ್ಜಿ ಪಂದು ಕೂರೆ ಕಟ್ಟಾರೆ ಪೋಯರಡ ನಿತ್ತು ಪೋಯಿ ಬೊಕ್ಕ ತಿಂದ್ರೆ ಮಾಂಜಿ ತಿಕ್ಕುವ ಆಜಿನೂರು ರೂಪಾಯಿ ಕೆಜಿ ಬಾಕಿ 200-300 ರೂಪಾಯಿ ಬೆಲೆ ಅಂತಾರೆ ಆಜಿನ ಗಡ್ವಾರ ಬೇರೆ ಆಜಿನದು ಬಚ್ಚನ್ನ ಬಿರಿಯಾಂಡವು ಉರ್ರಗಟ್ಟದ ಓಲ್ದಿ ಬೇರೆ ಕಾಸು ಜನು ಮಾಡೆ ಬತ್ತಿ ಬೊಕ್ಕ ಉಲ್ಲ ನಾಮ 4 ದಿನ 8 ದಿನ ನೋಡಪ್ಪ ಬೊಲ್ದು ಮಾಂಜಿನಿ 8 ದಿನ ಲತಿ ನೋಡಪ್ಪ ಬೊಲ್ದು ಮಾಂಜಿನಿ ಕೈಟ್ ಕಾಸು ಇಜ್ಜಿ ಪಂದು ಕೂರೆ ಕಟ್ಟಾರೆ ಪೋಯರಡ ನಿತ್ತು ಪೋಯಿ ಬೊಕ್ಕ ತಿಂದ್ರೆ ಮಾಂಜಿ ತಿಕ್ಕುವ ಈಗ ತಮ್ಗಳಿಗೆ ನೆನಪಿಗೆ ಬಂದಿರಬಹುದು ರಾಮ್ ಸಾಲೇನ್ ಅಂದ್ರೆ ಯಾರು ಫಸ್ಟ್ ಹಾಡಿರುವಂತಹ ಹಾಡು ಜೊತೆಗೆ ಈಗ ನೋಡಿರುವಂತಹ ಹಾಡು ಮೀನು ಮಾರುವ ಸಂದರ್ಭಗಳಲ್ಲಿ ಬಾಯಿ ಮಾತಿಗೆ ಹಾಡುವಂತಹ ಹಾಡು ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ತದನಂತರ ಅವರು ಈಗ ಆಲ್ಬಮ್ ಸಾಂಗ್ ಅನ್ನ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿರುವಂತಹ ಪ್ರಶಂಸೆ ಬರ್ತಾ ಇದೆ. ನಮ್ಮೂರಿನ ಹುಡುಗ, ಬೆಳೀತಾ ಇರುವಂತಹ ಹುಡುಗ. ಹಾಗಾಗಿ ನಮ್ಮ ಜೊತೆ ಒನ್ಸ್ ಅಗೇನ್ ರಾಮ್ ಸಾಲೇನ್ ಅವರು ಇದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ? ಈಗ ಓಕೆ ಸರ್, ಆರಾಮ್. ಹೇಗಿದೆ ಬಿಸ್ನೆಸ್, ಯಾವ ರೀತಿ ನಡೀತಾ ಇದೆ? ಬಿಸ್ನೆಸ್ ಈಗ ಸ್ವಲ್ಪ ಡಲ್, ಈಗ ಕಾಂಪಿಟೇಷನ್ ಜಾಸ್ತಿ ಇದೆ. ಮತ್ತೆ ಮೀನು ಕೂಡ ಸ್ವಲ್ಪ ಈಗ ಕಮ್ಮಿ ಆಗಿದೆ, ಕಡಿಮೆ ಆಗಿದೆ. ವೆರಿ ಬ್ಯೂಟಿಫುಲ್ ಸರ್. ತಮ್ಮ ಒಂದು ಆಲ್ಬಮ್ ಸಾಂಗ್ ನೋಡ್ಕೊಂಡು ಬಂದ್ವಿ ನಾವು. ತುಂಬಾ ಚೇಂಜ್ ಆಗಿದ್ದಾರೆ ರಾಮ್ ಸಾಲೇನ್ ಅನ್ನುವಂಥದ್ದು ಸ್ಟೈಲ್ ಅಲ್ಲಿ, ಜೊತೆಗೆ ಸ್ವಲ್ಪ ಗಡ್ಡ ಎಲ್ಲ ತೆಗೆದು ಹೆಚ್ಚಿನ ಜನಕ್ಕೆ ಪರಿಚಯ ಕೂಡ ಆಗ್ತಾ ಇಲ್ಲ. ಹೇಳಿದ್ದಾರೆ ಕೆಲವು, ಅದು ಅವರಲ್ಲ ಅಂತ ಹೇಳ್ತಾ ಇದ್ರು ಕೆಲವು, ಆ ಸಾಂಗ್ ಮಾಡಿದವರಲ್ಲ ಅಂತ. ಮೊದಲಿದ್ದವರಲ್ಲ, ಸ್ವಲ್ಪ ಡಿಫ್ರೆಂಟ್ ವಾಯ್ಸ್, ಮೆಲಡಿ ವಾಯ್ಸ್ ಎಲ್ಲ ಆಡಿದ್ದು. ಅದು ರೆಕಾರ್ಡಿಂಗ್ ಮಾಡಿದವರು ಅದನ್ನೊಂದು ಮಾಸ್ಟರಿಂಗ್ ಎಲ್ಲ ಮಾಡ್ತಾರಲ್ಲ, ಅನೀಶ್ ಕಿನಿವಳಿ ಅಂತ, ತುಂಬಾ ಕಷ್ಟಪಟ್ಟಿದ್ದಾರೆ. ಹೌದು, ಯಾಕಂದ್ರೆ ನಂದು ಸ್ವಲ್ಪ ಹಾರ್ಡ್ ವಾಯ್ಸು ಜಾಸ್ತಿ, ನಾನು ಟ್ರೈ ಮಾಡ್ತಾ ಇದ್ದಿದ್ದು ಅಶ್ವಥ್ ಸರ್ ವಾಯ್ಸ್ ಮತ್ತೆ ಕೈಲಾಶ್ ಕಿರ್. ಈ ಮೆಲಡಿ ವಾಯ್ಸ್ ಎಲ್ಲ ನನಗೆ ಸೂಟ್ ಆಗ್ತಾ ಇರ್ಲಿಲ್ಲ. ಆದ್ರೆ ಅವ್ರು ಇಲ್ಲ ಸೂಟ್ ಆಗತ್ತೆ ಅಂತ ಹೇಳ್ಕೊಂಡು ಅವರೇ ಜಾಸ್ತಿ ಎನ್ಕರೇಜ್ ಮಾಡಿ ಅವರೇ ಕಷ್ಟಪಟ್ಟೆಲ್ಲ ಮಾಡಿದ್ದಾರೆ. ಮೆಲೋಡಿ ಸಾಂಗ್ ಹಾಡಿದಿರ ಇದ್ರಲ್ಲಿ ತುಂಬಾ ನೋಡುವಾಗ. ಅಂದ್ರೆ ಆ ರಾಮ್ ಸಾಲೇನ್ ಅಂದ್ರೆ ಅಲ್ಲಿ ಮೀನ್ ಮಾಡ್ತಾ ಇದ್ದಂತ ರಾಮ್ ಸಾಲೇನೇ ಬೇರೆ, ಅಂದ್ರೆ ಈ ವ್ಯಕ್ತಿಯೇ ಬೇರೆ ನಾವು ನೋಡಿದಾಗ ಸಚ್ ಅನ್ ಗ್ರೇಟ್ ಚೇಂಜ್ ಅನ್ನುವಂಥದ್ದು. ಅಂದ್ರೆ ಅಷ್ಟು ಚೇಂಜ್ ಆಗಿರುವಂತದ್ದು ಹೇಗೆ ಸಾಧ್ಯ? ಇಲ್ಲ, ಒಂದು ನಂಗೆ ಅಂದ್ರೆ ಜಾಸ್ತಿ ಇಷ್ಟ ಅಂದ್ರೆ ಒಂದು ಫಿಲ್ಮ್ ಸಾಂಗ್ ಅನ್ನು ಸ್ವಲ್ಪ ರಾಗ ಚೇಂಜ್ ಮಾಡಿ ಆಡುವ ಪ್ರಯತ್ನ ಜಾಸ್ತಿ ನಂದು. ಸೊ ನಂಗೆ ಮೊದಲಿಂದಲೂ ಅದು ಇಷ್ಟ ಇತ್ತು. ಯಾಕಂದ್ರೆ ಒಂದು ಫಿಲ್ಮ್ ಸಾಂಗ್ ಆಲ್ರೆಡಿ ಆಗಿರೋ ಒಂದು ಸಾಂಗ್ ಅನ್ನು ಸ್ವಲ್ಪ ರಾಗ ಚೇಂಜ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಅನ್ನೋ ಕಾರಣಕ್ಕೆ ಟ್ರೈ ಮಾಡಿದೆ ಅಷ್ಟೇ. ಓಕೆ ಓಕೆ, ಸ್ವಲ್ಪ ಡಿಫ್ರೆಂಟ್ ಇದೆ ಅದರಲ್ಲಿ, ಮ್ಯಾಶಪ್ ತರ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ರಾಗವನ್ನ ಚೇಂಜ್ ಮಾಡಿದ್ರೆ. ರಾಗ ಚೇಂಜ್ ಇದೆ. ಓಕೆ, ಯಾವ ಇನ್ಸ್ಪಿರೇಷನ್ ರಾಗ ಚೇಂಜ್ ಮಾಡಿ? ಯಾಕಂದ್ರೆ ರಾಗ ಚೇಂಜ್ ಮಾಡಿ ಆ ರಾಗ ಮೊದಲಿನ ಹಾಡು ಏನಿದೆ ಆ ಹಾಡಿನ ರೇಂಜ್ ಗೆ ಬರಬೇಕು ಅಂತ ಬಂದಾಗ ಇಟ್ಸ್ ನಾಟ್ ಅ ಜೋಕ್ ಅನ್ನೋದು ಅಲ್ವಾ? ಸೊ ಹಾಗೆ
ಸಾಹಿತ್ಯ ಬರೆದವರು, ಸ್ವಲ್ಪ ಸಾಹಿತ್ಯ ಜೊತೆಗೆ ಸಂಕಲನ ಕೂಡ ಮಾಡಿದವರು ತಾವು. ಅಂದ್ರೆ ಈ ಸಾಹಿತ್ಯ ಅಂದ್ರೆ ಸಾಹಿತ್ಯ ಅದು ಫಿಲ್ಮ್ ಸಾಹಿತ್ಯ, ಫಿಲ್ಮ್ ಸಾಂಗ್ ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ, ಮಾಡ್ಯುಲೇಷನ್ ಮಾಡಿಲ್ಲ. ಮಾಡಿದ್ದು ರಾಮನನ್ನೇ ಚೇಂಜ್ ಮಾಡಿದ್ದು. ಚೇಂಜ್ ಅಂದ್ರೆ ನೀವೇ ಮಾಡಿದ್ದು? ರಾಗ ಚೇಂಜ್ ನಾನೇ ಮಾಡಿದ್ದು. ಸಾಹಿತ್ಯ ಅದೇ ಒರಿಜಿನಲ್ ಯಾವ್ದು ಫಿಲ್ಮ್ ಸಾಂಗ್ ಅಲ್ಲಿ ಇದೆ ಸಾಹಿತ್ಯ ಅದೇ ಸಾಹಿತ್ಯ. ದರ್ಶು ಕೋಟ್ಯಾನವರು ಅದರ ಎಡಿಟಿಂಗ್ ಎಲ್ಲ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಸಾಂಗಿಗೆ ಈಗ ಬರುವ ಎಲ್ಲಾ ಸಾಂಗ್ ಅವರೇ ಸಾಹಿತ್ಯ ಬರೀತಾ ಇದ್ದಾರೆ. ಈಗ ನೆಕ್ಸ್ಟ್ ಸಾಂಗ್ ಒಂದು ಲವ್ ಸಾಂಗ್ ಒಂದು ಆಗ್ತಾ ಇದೆ, ಅದು ಕೂಡ ಎಲ್ಲ ಸಾಹಿತ್ಯ ಅವರದೇ, ಎಡಿಟಿಂಗ್ ಎಲ್ಲ ಕೆಲಸ ಅವರದೇ. ಮತ್ತೆ ಜಾಸ್ತಿಗೆ ಎನ್ಕರೇಜ್ ಮಾಡೋದು ಕೂಡ ಅವರೇ. ತಮ್ಮ ಬಿಗ್ ಸಪೋರ್ಟರ್. ಹೌದು, ಖಂಡಿತ. ಬ್ಯೂಟಿಫುಲ್. ಅದು ಯಾವತ್ತು ಬೇಕೇ ಬೇಕು, ಯಾಕಂದ್ರೆ ನಾವು ಬೆಳಿತಾ ಇದ್ರೆ ಅಂತ ಬಂದಾಗ ತಮ್ಮ ಜೊತೆ ಸಪೋರ್ಟರ್ ಅನ್ನೋದು ಬೇಕೇ ಬೇಕು. ದರ್ಶು ಕೋಟ್ಯಾನ್ ಅವರು ಈ ಒಂದು ಹಾಡು ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿದೆ. ತಮ್ಮ ಒಂದು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಸಾಂಗ್ ತುಂಬಾ ಫಸ್ಟ್ ರಾಮಣ್ಣನೇ ರೆಕಾರ್ಡಿಂಗ್ ಮಾಡಿದ್ದು. ನಂಗೆ ವಿಷಯನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಈ ಸಾಂಗ್ ಮಾಡ್ತಿದ್ದಾರೆ ರಾಮಣ್ಣ ಅಂತ. ಸೊ ಒಂದು ಮ್ಯಾಶಪ್ ಟ್ಯೂನ್ಗೆ ಮ್ಯಾಶಪ್ ಸಾಂಗ್ಸ್ ಹಾಡಿ ಮೊಬೈಲ್ ಎಲ್ಲ ರೆಕಾರ್ಡ್ ಮಾಡಿದ್ರು ಫಸ್ಟ್ಗೆ. ಮತ್ತೆ ಇದನ್ನ ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಮಾಡ್ಬೇಕು ಅಂತ ನನ್ನ ಫ್ರೆಂಡ್ ಇದ್ದಾರೆ ಅನೀಶ್ ಅಂತ, ಇವ್ರದ್ದು ದೊಡ್ಡ ಫ್ರೆಂಡ್ ಅನೀಶ್ ಕಿನ್ನಿಗೋಲಿ ಅಂತ ಗೊತ್ತಿರ್ಬೋದು. ಸೊ ಅವರಲ್ಲಿ ಹೋಗಿ ಬೆಳಿಗ್ಗೆ 11 ಗಂಟೆಗೆ ಹೋದವರು ಸಾಯಂಕಾಲ 4 ಗಂಟೆಗೆ ಏನೋ ಬಂದಿದ್ದಾರೆ ಫುಲ್ ರೆಕಾರ್ಡಿಂಗ್ ಮಾಡಿ. ಆಮೇಲೆ ಶೂಟಿಂಗ್ ಮಾಡುವ ಅಂತ ನಾವು ಶೂಟಿಂಗ್ ಸ್ಪಾಟ್ಗೆಲ್ಲ ಹೋದ್ವಿ. ಫುಲ್ ಲೈಟಿಂಗ್ ಎಲ್ಲ ಮಾಡ್ಬಿಟ್ಟು ಬೀಚ್ ಸೈಡ್ ಮಾಡಿದ್ದು. ಸುಮಾರು 2:30 ಗಂಟೆ ರಾತ್ರಿ ಆಗಿದೆ. 2:30 ಗಂಟೆ ರಾತ್ರಿ ಆಗಿದೆ ಫುಲ್ ಶೂಟಿಂಗ್ ಎಲ್ಲ ಮುಗಿಯುವಾಗ. ಸೊ ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ರಾಮಣ್ಣ ಶೂಟಿಂಗ್ ಅಲ್ಲಿ. ಫುಲ್ ಕ್ಲೀನ್ ಆಗಿ ಒಳ್ಳೆ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಎಡಿಟಿಂಗ್ ಅಲ್ಲಿ ವರ್ಕ್ ಎಲ್ಲ ಅಂದ್ರೆ ವಿಡಿಯೋ ಚೆನ್ನಾಗಿರೋದ್ರಿಂದ ಎಡಿಟಿಂಗ್ ವರ್ಕ್ ತುಂಬಾ ಈಸಿಯಾಗಿ ಸಿಕ್ಕಿದೆ. ನಿಜ. ಜೊತೆಗೆ ತಾವು ಇಬ್ರು ಫ್ರೆಂಡ್ಸ್, ಸ್ನೇಹಿತರು, ರಾಮ್ ಸಾಲ್ಯನ್ ಅವರು, ಅವರ ವಿಡಿಯೋ ವೈರಲ್ ಆದಾಗ ಬಹುಶಃ ನಮ್ಗಳಿಗೆ ಹೊಸಿತ್ತು ರಾಮ್ ಸಾಲ್ಯನ್. ಎಸ್, ತಾವು ನೋಡಿದ್ರೆ ರಾಮ್ ಸಾಲ್ಯನ್ ಅಂದ್ರೆ ವೆರಿ ಟ್ಯಾಲೆಂಟ್. ನಾನು 2ನೇ ಬಾರಿ ಅವ್ರ ಜೊತೆ ಇಂಟರ್ವ್ಯೂ ಮಾಡ್ತಾರೆ. ನನ್ನ ಇಂಟೆನ್ಷನ್ ಕೂಡ ಅದೇ, ಯಾಕಂದ್ರೆ ಒಳ್ಳೆ ವಾಯ್ಸ್ ಇದೆ, ಒಳ್ಳೆ ಧ್ವನಿ ಇದೆ, ಬೆಳಿಬೇಕು ಅನ್ನೋದು, ಇಂಥವ್ರು ಬೆಳಿಬೇಕು ಅನ್ನೋದು. ಅದಕ್ಕೋಸ್ಕರ ನಮ್ಗಳ ಒಂದು ಆಸೆ ಕೂಡ ಹೌದು. ಎಸ್, ಬೆಳಿಬೇಕು ಇವ್ರುಗಳು. ಏನ್ ಹೇಳ್ತಾರೆ? ಖಂಡಿತವಾಗ್ಲು ರಾಮಣ್ಣ ಹತ್ರ ತುಂಬಾ ಟ್ಯಾಲೆಂಟ್ ಇದೆ. ಅಂದ್ರೆ ಅವರೊಬ್ಬರು ಆಕ್ಟರ್ ಕೂಡ ಹೌದು. ಅವರು ಸಿಂಗಿಂಗ್ ಮಾಡ್ತಾರೆ, ಆಕ್ಟರ್ ಕೂಡ ಹೌದು. ಒಂದು ತುಳು ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಅವರು. ಅದ್ರದ್ದು ಏನು ಪ್ರಾಜೆಕ್ಟ್ ಸ್ವಲ್ಪ ಎಲ್ಲ ಇದೆ, ಅದು ಫ್ಯೂಚರ್ ಇನ್ನು. ಅಂದ್ರೆ ಆಕ್ಟರ್, ಒಳ್ಳೆ ಆಕ್ಟರ್ ಕೂಡ. ಅಂದ್ರೆ ನಾವು ನೋಡಿದ್ದೇವೆ ತುಂಬಾ ಈ ವೈರಲ್ ಆಗೋಕೆ ಮುಂಚೆ ರಾಮಣ್ಣ ನಾವು ನೋಡಿದ್ದೇವೆ. ಹಾಡು ಆಡ್ತಿದ್ರು ಸ್ಟೇಜ್ ಅಲ್ಲೆಲ್ಲ, ಹಾಡು ಆಡ್ತಿದ್ರು. ಸ್ವಲ್ಪ ನರ್ವಸ್ನೆಸ್ ಇತ್ತು ಸ್ಟೇಜ್ ಹೋಗುವಾಗ ಅವರಿಗೆ, ಬಟ್ ಒಳ್ಳೆ ಹಾಡುಗಾರ. ಮತ್ತೆ ಇವಾಗೆಲ್ಲ ಕ್ಲೀನ್ ಆದ್ರೆ ಹಾಡಿ ಲೈವ್ ಅಲ್ಲಿ ಕಂಟಿನ್ಯೂ ಆಗಿ ಹಾಡ್ತಾರೆ. ಅವ್ರದ್ದು ಜನಪದ ಶೈಲಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟ್ಯೂನು. ಆ ಪಿಚ್ ಎಲ್ಲ ಕರೆಕ್ಟ್, ಹೈ ಪಿಚ್ ಎಲ್ಲ ತುಂಬಾ ಚೆನ್ನಾಗಿ ಕೊಂಡು ಹೋಗ್ತಾರೆ ಅವರು. ನಮ್ಮ ಲೈವ್ ಎಲ್ಲ ನಡೀತಿರುತ್ತೆ, ಫೇಸ್ಬುಕ್ ಲೈವ್. ಸೊ ಅದರಲ್ಲಿ ಕ್ಲೀನ್ ಆಗಿ ಅವರು ಹೈ ಪಿಚ್ ಎಲ್ಲ ಕೊಂಡೋಗಿ ತುಂಬಾ ಖುಷಿ ಆಗುತ್ತೆ. ಜನಪದ ಶೈಲಿಯ ಹಾಡು ತುಂಬಾ ಚೆನ್ನಾಗಿ ಆಡ್ತಾರೆ. ಮತ್ತೆ ಮ್ಯಾಶಪ್ ಅಲ್ಲಿ ತುಂಬಾ ರಾಕ್ ಮಾಡಿಬಿಟ್ಟಿದ್ದಾರೆ. ನಿಜ. ಆದ್ರೆ ಯಾವುದೇ ರೀತಿಯ ಒಂದು ಸಂಗೀತ ಕ್ಲಾಸ್ ಆಗಿರ್ಬೋದು ಅಥವಾ ಗುರುಗಳಾಗಿರ್ಬೋದು ಏನು ಇಲ್ಲದೆ ಮಾಡ್ತಾ ಇರುವಂತ ತಮ್ಮ ಒಂದು ಧ್ವನಿ, ಜೊತೆಗೆ ಧ್ವನಿಯಲ್ಲಿ ಮಾಡ್ತಾ ಇರುವಂತಹ ಒಂದು ಮ್ಯಾಜಿಕ್ ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂಥದ್ದು ನಾವೆಲ್ಲರೂ ಕೂಡ. ಎಸ್, ನಮ್ಮ ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕಾಗುತ್ತೆ ನಮ್ಮ ರಾಮ್ ಸಾಲ್ಯನ್ ಅವರಿಗೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ನಾನು ಕರೆಗಳನ್ನು ಕೂಡ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ಕಾರ. ವಾಯ್ಸ್ ಕೇನುಂಡೆ? ಓಕೆ ಸರ್, ಈಗ ಪುದರ್ ಒಲ್ಪಡ್ದೆ ಸರ್. ರೋಹಿತ್ ಪೂಜಾರ್ಲೆ ಸರ್, ದಯಮಾಡಿ ಇರೋ ಟಿವಿ ಅಲ್ಲಿ ಮ್ಯೂಟ್ ಮಾಡ್ಕೊಡಿ ಸರ್. ಹಲೋ ಸರ್, ಪಾತೇಲೆ ಸರ್. ನಮಸ್ಕಾರ. ನಮಸ್ಕಾರ. ಏನ್ ಗೊತ್ತಾನೆ ಇಜ್ಜಿ ಪಲಿಮಾರ. ನಮಸ್ಕಾರ ಪಂಗ್ಲೇನ ಗೊತ್ತಾ ಸಾಂಗ್ ಖುಷಿ ಶೋಕ. ಥ್ಯಾಂಕ್ ಯು ಅಣ್ಣ. ಧನುಷ್ ನಮಸ್ತೆ ಸರ್. ಬಾರಿ ಶೋಕ ಪ್ರೋಗ್ರಾಮ್ ಪೂರ. ಥ್ಯಾಂಕ್ ಯು ಸೋ ಮಚ್. ಇನ್ನ ಸಪೋರ್ಟ್ ಬೋರ್ಡ್ ರಾಮನಗಲ ಬೋರ್ಡ್ ಎಂಕ್ಲೆಗಳ ಮಾತ್ರಗಳ ಸಪೋರ್ಟ್ ಬೋರ್ಡ್ ನಿಕಲ್ನ. ಸಪೋರ್ಟ್ ಮನ್ ಪ್ಲೇ. ಎಸ್ ಸರ್, ಥ್ಯಾಂಕ್ ಯು. ಅಂಚನೆ ಇತ್ತ ಕೊರೋನಾದ ಒಂಜಿ ಪೋಡಿಗೆ ನಡುಟ್ಟು ಬಾರಿ ಪೊರ್ಲದ ಒಂಜಿ ಪದ್ಯ ಬಂದಿತ್ತೆ ರಾಮ್ ಸಾಲ್ಯನ್ರು ಅಪಗ ಬಾರಿ ಮಲ್ಲ ಮಟ್ಟಡು ವೈರಲ್ ಆದಿತ್ತದೆ. ಇತ್ತ ಕೊರೋನಾದ ಪೋಡಿಗೆ ಪೋಂಡು ಇತ್ತ ನೆಕ್ಸ್ಟ್ ಪೋಡಿಗೆ ನಮ್ಮ ಮಾತ ಬನ್ನೊಂದುಲ್ಲ ಒಮಿಕ್ರಾನ್ ಬರ್ಪುಣ ವೈರಸ್ ಬರ್ಪುಣೊಂದು ಬರ್ಪುಣ ಗೊತ್ತುಜಿ ಅಂಡ ಒಮಿಕ್ರಾನ್ ಬಗ್ಗೆಲ್ಲ ರಾಮಣ್ಣೇರೆ ಪದ್ಯ ಪಂತೇರು ಅವಳೊಂಜಿ ವೈರಲ್ ಆವೊಂದುಂಡು ಅವಳ ಅರ್ನ ಓನ್ ಲಿರಿಕ್ಸ್ ದಾಯ ಪನ್ನಗ ನಮಗೆ ಖುಷಿ ಆದ್ನಲ್ಲ ಅರ್ನ ಓನು ಲಿರಿಕ್ಸ್ ಇಡು ಅರ್ನ ಓನು ವಿಚಾರಧಾರೆ ದಾದುಂಡು ಐಟಾರ್ ಒಂಜಿ ಹಾವಭಾವ ಅರ್ನ ಒಂಜಿ ವಾಯ್ಸ್ ಯೂಸ್ ಮಾಡ್ತಾ ಬರ್ಪುಣ ಪದ್ಯ
ಒಂಜಿ ಬಾರಿ ಪೊರ್ಲುದ ಪದ್ಯ ಹೊರ ತಗೊಂಡ್ ಬಲೆ ತದನಂತರ ಪಾತ್ರ ದಿಸ್ ಓಮಿಕ್ರಾನ್ ಬರ್ತಾ ಇದೆ ಇನ್ನೇನು ಮಾಡೋದಣ್ಣ ಇನ್ನೇನು ಮಾಡೋದಣ್ಣ ಸಾಲದಲ್ಲಿ ಮುಳುಗೋಗಿರೋ ನಾವು ಇನ್ನು ಲಾಕ್ ಡೌನ್ ಮಾಡಿದ್ರೆ ಏನು ಮಾಡೋದಣ್ಣ ಓಮಿಕ್ರಾನ್ ಬರ್ತಾ ಇದೆ ಸ್ವಲ್ಪ ಜಾಗ್ರತೆ ಮಾಡ್ರಣ್ಣ ಸ್ವಲ್ಪ ಜಾಗ್ರತೆ ಮಾಡ್ರಣ್ಣ ಮುಖಕ್ಕೆ ಮಾಸ್ಕ್ ಹಾಕ್ರಣ್ಣ ಓಮಿಕ್ರಾನ್ ಬರ್ತಾ ಇದೆ ಇನ್ನೇನು ಮಾಡೋದಣ್ಣ ಇನ್ನೇನು ಮಾಡೋದಣ್ಣ ಸಾಲದಲ್ಲಿ ಮುಳುಗೋಗಿರೋ ನಾವು ಇನ್ನು ಲಾಕ್ ಡೌನ್ ಮಾಡಿದ್ರೆ ಏನು ಮಾಡೋದಣ್ಣ ಓಮಿಕ್ರಾನ್ ಬರ್ತಾ ಇದೆ ಸ್ವಲ್ಪ ಜಾಗ್ರತೆ ಮಾಡ್ರಣ್ಣ ಸ್ವಲ್ಪ ಜಾಗ್ರತೆ ಮಾಡ್ರಣ್ಣ ಮುಖಕ್ಕೆ ಮಾಸ್ಕ್ ಹಾಕ್ರಣ್ಣ ಓಕೆ ಒಂದು ಒಮಿಕ್ರಾನ್ ಬಾಯ್ದುಂಡು ಒಂಚೂರು ಜಾಗ್ರತೆ ಡುಪ್ಲೆ ಬಂದು ಈ ಒಂಜಿ ಪದ್ಯದ ಬಗ್ಗೆ ರಾಮಣ್ಣ ನೋಡು ಒಮಿಕ್ರಾನ್ ದಪ್ಪಣಗ ನೇರು ದುಂಬುಲ ಕೊರೋನಾದ ಟೈಮ್ ಒಂಜಿ ಎಂಕ್ಲಿಗೆ ಒಂಜಿ ಎಂಟೆ ಮೆಸೇಜ್ ಕೊಡ್ತಾರೆ ಈ ಒಮಿಕ್ರಾನ್ ದ ಬಗ್ಗೆ ಎಲ್ಲ ಮೆಸೇಜ್ ಕೊಡ್ತಾರೆ ದಾಯೆ ದ ಪದ್ಯ ಒಂದು ದಾದ ದಾಟಿ ಎಸ್ ಸರ್ ದಾಟಿ ದಾಲಾಜಿ ಇಂಚಿನ ಕೊಲ್ದೊಪ್ಪನ ಒಂಜಿ ದಾಲಾಜಿ ಕೆಲ ಸಾರಿ ಒಂಜಿ ಒಂಜಿ ಲಿರಿಕ್ಸ್ ಪಟ್ಟ ಒಂಜಿ ಬಾಯಿಡ್ ಬತ್ತೊಪ್ಪುಂಡು ಚಲೋ ಟೀಗೆ ಒಂಜಿ ಒಮಿಕ್ರಾನ್ ಬರೋದುಂಡ ದೈಕ್ಲ ಒಂಚೂರು ಮಲ್ಪ ಪೋಡಿದಾರೆ ರಾಮ್ ಸಾಲಿಯನ್ನೇರು ಒಮಿಕ್ರಾನ್ ಬರೋದುಂಡು ಬಂಡದು ಎಂಕ್ಲೆಗ್ ಪೋಡಿಗೆ ಆಪಿನ ಕಮ್ಮಿ ದಯಪನ್ನಗ ಬಂಗದ ಜೀವನದಾಗ್ಲತ್ತೆ ಎಂಕ್ಲೆಗ್ ಪೋಡಿಗೆ ಆಪಿನ ಪೂರ ನಮ್ಮ ಒಂಜಿ ವೇಳೆ ಒಮಿಕ್ರಾನ್ ಪೋಡಿದ ಇಲ್ಲದೊಲೆ ಕುಲುಂದಂಡ ಬಡವಡು ಸೈಯೋಡವು ಐದು ನಮ್ಮ ಪೋಡಿ ಅಂದೆ ವಿದಾಯ ಬಿನೆಸಿದ ಅಂಚ ಓಕೆ ಓಕೆ ಹೊರ ಹೊರ ಈ ಇತ್ತೇರು ಪಂಡ್ರತ ಒಮಿಕ್ರಾನ್ ದ ಬಗ್ಗೆ ಅವನೊಂಜಿ ಪನ್ಪರ ಓಕೆ ಎಸ್ ಓಮಿಕ್ರಾನ್ ಬರ್ತಾ ಇದೆ ಸ್ವಲ್ಪ ಜಾಗ್ರತೆ ಮಾಡ್ರಣ್ಣ ಸ್ವಲ್ಪ ಜಾಗ್ರತೆ ಮಾಡ್ರಣ್ಣ ಸಾಲದಲ್ಲಿ ಮುಳುಗೋಗಿರೋ ನಾವು ಇನ್ನು ಲಾಕ್ ಡೌನ್ ಆದರೆ ಹೇಗೆ ಇರೋದಣ್ಣ ಓಮಿಕ್ರಾನ್ ಬರ್ತಾ ಇದೆ ಸ್ವಲ್ಪ ಜಾಗ್ರತೆ ಮಾಡ್ರಣ್ಣ ಸ್ವಲ್ಪ ಜಾಗ್ರತೆ ಮಾಡ್ರಣ್ಣ ಮುಖಕ್ಕೆ ಮಾಸ್ಕ್ ಹಾಕ್ರಣ್ಣ ಥ್ಯಾಂಕ್ ಯು ಶಾ ಸೂಪರ್ ಬಾರಿ ಪೊರ್ಲು ಜಾಗೃತಿ ಮುಟ್ಟವರ ಪದ್ಯ ಮನ್ಪೋಲಿ ನಮ್ಮ ಸ್ಟೇಟಿಗೆ ಬಾರಿ ಶೋಕದ ಪದ್ಯ ಮಂಡ್ಯಾರೆ ಅಂಡ್ ಜಾಗೃತಿలో ಉಂಡು ಒಮಿಕ್ರಾನ್ ಅಂದ ಬಗ್ಗೆ ಎಸ್ ಕುಡುಂಜಿ ಕಾಲರ್ ಉಳ್ಳೇರು ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸಜೀವ್ ಬಂದು ಪುದುವೆಟ್ಟು ಸಜೀವ್ ಕಂಡಿಗ ಸಜೀವ್ ಕಂಡಿಗ ಪುಡಬೆತ್ತಿಡಿದ ನಮಸ್ತೆ ಸರ್ ಪಾತೆರ್ಲೆ ಸರ್ ರಾಮಣ್ಣ ನಮಸ್ತೆ 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 ಪಾತೆರ್ಲೆ ಸರ್ ಪಾತೆರ್ಲೆ ಕೇಳೋದುಂಟು ದರ್ಶನ ರಾಮಣ್ಣ ನಮಸ್ತೆ 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 ಸಜೀವಣ್ಣ ಕಾಂಗ್ರೆಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಮಣ್ಣಗ್ಲ ಮಸ್ತ್ ಸಮಾಜದ ಬಗ್ಗೆ ಬಾರಿ ಕಾಳಜಿ ತೀರನ್ನು ಇದ್ದ ಪದ್ಯ ಬಂತಾರೆ ಥ್ಯಾಂಕ್ ಯು ಅಣ್ಣ ಮಸ್ತ್ ಧನ್ಯವಾದಗಳು ಇದಕ್ಕೆ ಥ್ಯಾಂಕ್ ಯು ಎಸ್ ಮಸ್ತ್ ಮಸ್ತ್ ಥ್ಯಾಂಕ್ಸ್ ಕಾಲ್ ಮಾಡ್ತೀನಿ ಸಜೀವಣ್ಣ ಓಕೆ ಓಕೆ ಅಣ್ಣ ಕಾಲ್ ಮಾಡ್ತಂದಲ್ಲ ಇದು ಧರ್ಮಸ್ಥಳದಾರ ಅತೆ ಅಂದು ಧರ್ಮಸ್ಥಳ ಪುದುವೆಟ್ಟು ಸಜೀವ್ ಕಂಡಿಗ ಎಸ್ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಸೊಲ್ಮೇಲು ಸರ್ ಅಂಚನೆ ನಮ್ಮ ರಾಮ್ ಸಾಲಿನ ಈತೆ ಬರ್ಪೆ ಕುಡುಂಜಿ ಕಾಲರ್ ಅಲ್ಲಿ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ವಾಯ್ಸ್ ಕೇನುಂಡೆ ಹಲೋ ಸರ್ ದಯಮಾಲ್ತ್ ಇರೋ ಟಿ ವಾಲಿ ಮ್ಯೂಟ್ ಮಾಡ್ಕೊಡಿ ಸರ್ ದಯಮಾಲ್ತಿದೆ ಸರ್ ದಯಮಾಲ್ತ್ ಟಿ ವಾಲಿ ಮ್ಯೂಟ್ ಮಾಡ್ಕೊಡಿ ಸರ್ ಮಾಲ್ತಾರೆ ಎಸ್ ಸರ್ ಪಾತಾರೆ ಸರ್ ಒಲ್ ಪಡೆದ ಇರಪ್ಪದಾರ ಪ್ರಕಾಶ್ ಒಲ್ ಪಡೆದ ಸರ್ ಪಾವಂಜಿ ಪಾತಾರೆ ಸರ್ ಪಾತೆ ಇರ್ಲೆ ನಮಸ್ಕಾರ ರಾಮ್ ಸಾಲಿಯಾನ್ ಅಂಡ್ ದರ್ಶಕೋಟಿಯನ್ ನಮಸ್ತೆ ನಮಸ್ತೆ ಪ್ರಕಾಶ್ ಅಣ್ಣ ಎಂಚಲ್ಲ ರೀ ಇಂಕ್ಲೇ ತೋಂದಿಲ್ಲರ್ತೀರಿ ಸೌಖ್ಯ ಇಂಕೊಂಜಿ ರಾಮ್ ಸಾಲಿಯಾನ್ ಒಂಜಿ ರಿಕ್ವೆಸ್ಟ್ ಉಂಟು ಕಾನದ ಅಕಾಡೆಮಿಗೆ ಒಂಜಿ ಸಾಂಗ್ ಪನ್ನೋಡ ಓ ಅಂದೆ ಓ ಇರಾಗ ಇಷ್ಟ ಸಾಂಗ್
ಆರು ಸಿಂಗರ್ ಆ ಸಾಂಗ್ ಮಸ್ತ್ ಇಷ್ಟ ಎನ್ನ ಫೇವರೇಟ್ ಸಾಂಗ್ ಕಾರಣವಾಗಿ ಇಟ್ಕೊಂಡ್ರೆ ಮಸ್ತ್ ಖುಷಿ ಆಗ್ಬಿಡು ಅಂದೆ ಶೂರ್ ಪನ್ಪಾಗ ಸರ್ ಪನ್ಪಾಗ ಇರ್ಲ ಸಿಂಗರ್ ಪಂಡು ಗೊತ್ತಾಂಡೆ ಗೊತ್ತಂದ್ರೆ ಸರಿ ಶೂರ್ ಪನ್ಪಾಗ ಅವೇ ಎಸ್ ಇರ್ನ ಸಪೋರ್ಟ್ ಇಂಚಿನಪ್ಪಾಡು ಕುಡಂಜಿ ಕಾಲರ್ ಉಳ್ಳೇರು ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಇನ್ನ ಪುದರ್ ಒಲ್ಪ ಸರ್ ಏನ ಪುದರ್ ಅದ್ದಿ ಬೊಲ್ಲೂರ್ ಬಂದು ಅದ್ದಿ ಬೊಳ್ಳೂರು ನಮಸ್ತೆ ಸರ್ ನಮಸ್ಕಾರ ಎಂಚೋಲಾರ ಯಾನು ಹಳೆಯಂಗಡಿ ಸಾಮಾಜಿಕ ಕಾರ್ಯಕರ್ತ ಗೊತ್ತಾಗ ಸರ್ ಪಾತಿರ್ಲೆ ಸರ್ ಬೊಕ್ಕ ಯಾನು ಫಸ್ಟ್ ಗೆ ಎಂಚಿನ ಪನ್ಪುನ ಪಂಡ ಈ ಒಂಜಿ ಮೀನು ಮಾರಂದಿತ್ತಿನ ವ್ಯಕ್ತಿನು ಈ ಮೀನು ಮಾರನಾಗ ಅಕಲ್ನ ಒಂಜಿ ಗಿರಾಕಿನ ಕಲೆಗೆ ಪದ್ಯ ಪನೊಂದು ಮನೋರಂಜನೆ ಮಲ್ದಂತಿನ ವ್ಯಕ್ತಿನು ಒಂಜಿ ಒಂಜಿ ವೇದಿಕೆ ಬತ್ತ ಕುಲ್ಲಾದ ಒಂಜಿ ವೈರಸ್ ಸ್ಟಾರ್ ಪಂದ್ ಒಂಜಿ ಪುದರ್ ಕೊರಿನ ಒಂಜಿ ನಮ್ಮ ಕುಡ್ಲಾಗ ಯಾನ ಒಂಜಿ ಕೃತಜ್ಞತೆ ಕೊರೊಂದುಲ್ಲ ಅಭಿನಂದನೆ ಕೊರೊಂದುಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಸ್ಟ್ ಬೊಕ್ಕ ಮೇರ್ ನಮ್ಮ ರಾಮ್ ಸಲ್ಯನ್ ಪಂಪಿನ ವ್ಯಕ್ತಿ ಚಿನ್ನನ್ ಪಂಡ ಯಾನು ತೂಯಿನ ಮಟ್ಟಡು ಅರೆಗ್ ಜಾತಿ ಭೇದ ಮೇಲು ಕಿಲು ಹೌದಾಲ ಇಚ್ಚು ಒಂಜನೆ ರಡ್ಡನೆ ಯಾನೊಂಜಿ ಸಾಮಾಜಿಕ ಕಾರ್ಯಕರ್ತ ಅದು ಎನ್ನೊಟ್ಟಿಗೆ ಯಾರು ಎತೋ ಒಂಜಿ ಕೆಲಸೋಡು ಪೂರ ಎಡ್ಡೆ ಕಾರ್ಯದ ಪಂಡ ಪಾಪದಕ್ಕಲಿಗೆ ಸಹಾಯ ಆಪಿನಾವಡು ಎಂಕ್ಲು ಎತೋ ದೂರ ಪೋದು ಇಂಚಿನ ಪುರ ಮಲ್ತ ಬೈದಿನ ಎನ್ನೊಟ್ಟು ಪುರ ಬೈದ್ಯರ ಸುಮಾರು ವಿಷಯ ಪುರ ಆ ಒಂಜಿ ವ್ಯಕ್ತಿತ್ವ ಅರೆಡೆ ಉಂಡು ಬೊಕ್ಕ ಆರು ಹಳೆಯಂಗಡಿ ಬೈಯಗ್ ಬಣ್ಣಗ ಮೀನು ಮಾರುವೇರು ಅಪಗ ಅಲ್ಪ ಈ ಮೀನು ಬೆತೊಂಡ ಜಾಸ್ತಿ ಮೇರ್ನ ಕಾಮಿಡಿಗೋಸ್ಕರ ಅಲ್ಪ ಜನ ಸೇರಿದ್ದಾರೆ ಜಾಸ್ತಿ ಇಂಚಪುರ ಮೇರ್ನ ಕಾಮಿಡಿ ಪದ್ಯ ಡೈಲಾಗ್ ಇಂಚಪುರ ಮಸ್ತ್ ಉಪ್ಪುಂಡು ಮೇರ್ನ ಆ ಪ್ರತಿಭೆನು ಅರೆಗ ಆ ವೇದಿಕೆ ಇತ್ತಿಜೆ ಆ ಪ್ರತಿಭೆನ ತೊಜಪವನ ಎರಡ ಮಸ್ತ್ ಪ್ರತಿಭೆ ಇತ್ತು ನಾವೇನ್ ತೊಜಪವನ ವೇದಿಕೆ ಎರಡ ಇತ್ತಿಜೆ ಅವು ನಮ್ಮ ಕುಡ್ಲ ಪನ್ಪಿನ ಆ ವಾಹಿನಿ ಮಸ್ತ್ ಐಕಿ ತೊಜಪಾದ ಕೊಡ್ತಾನೆ ಮಸ್ತ್ ಕೃತಜ್ಞತೆ ಪನ್ಪೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದಿಬೋಳು ಸರ್ ವಿಷಯ ದೇವಣಗ ನಮ್ಮ ಊರುಡು ಅವೇತೋ ಪ್ರತಿಭೆಲುಲ್ಲ ಅಂಡ ನಮ್ಮ ಮಕ್ಕಳು ನಮ್ಮ ಪ್ರೋತ್ಸಾಹ ಕೊರೋದಿಜ್ಜ ಅವೊಂಜಿ ಬೊಕ್ಕಂಚ ಪನಗ ನಮ್ಮ ಮಕ್ಕಳದೆಲ್ಲ ಇಲ್ಲಿಯ ತಪ್ಪು ಮಲ್ತ ಪನಗ ನಮ್ಮ ಮಸ್ತ್ ಬುದ್ಧಿವಾದ ಮನ್ಪ ಎಸ್ ಬುದ್ಧಿವಾದ ಪನೋಡು ನಮ್ಮ ಮಾತಿರ್ಲ ಅಂಡ್ ಟೀಕೆ ಟಿಪ್ಪಣಿ ಜಾಸ್ತಿ ಅಂಡ ಅಕಲು ಬೆಳಕುನು ಓಲು ಪಂಪನಂಚಿನ ವಿಚಾರಲ ಬರ್ಪುಂಡು ಬೆಳೆ ಬೇರೆ ನಮ್ಮಲ ಪ್ರೋತ್ಸಾಹ ಬೋರ್ಡ್ ಐಕ್ ಕೊಡ್ದು ಎಂಕ್ಲೆಗ್ ಒಂಜಿ ಹಠಾಂದೆ ಪನೋಲಿ ನಮ್ಮ ರಾಮ್ ಆತ್ಮೀಯರು ಬಂದು ಏನ್ ದೂರ್ನ ತಾನು ಇತ್ತೀಚೆಗೆ ಪಂಡಂಜಿ ಪದ್ಯ ಉಂಡತೆ ಆ ವಾಯ್ಸ್ ಆರ್ನ ಎಂಕ್ ಭಾರಿ ಒಂಜಿ ಖುಷಿ ಆದ್ ಬೋಂಡ ವಾಯ್ಸ್ ಯಾನ್ ಎನ್ನೆ ಒಂದು ಈ ವಾಯ್ಸ್ ದಿ ಒಂದು ಈ ಆರ್ ಓಲಾ ಉಪ್ಪೊಡಿತ್ತು ನಂದು ಈ ವಾಯ್ಸ್ 100% ಭಾರಿ ಖುಷಿ ಅಲ್ಲ ವಾಯ್ಸ್ ಯಾನ್ ಎನ್ನು ಪಂಪಿನ ವಾಯ್ಸ್ ನಾ ತಿರ್ಗಾದ ಒಂಜಿ ಖುಷಿ ವಾಯ್ಸ್ ಪುರದೆತ್ತಿರ ನಿಜ ಬೊಕೊಂಜಿ ಕೆಲವು ವಿಚಾರದ ಉಂಟುಲೆ ನಮ್ಮ ಸಮಾಜದ ಆಪನಂಚಿನ ಆಗು ಹೋಗು ಇನ್ನೇನೊಂಜಿ ಯಾರೊಂಜಿ ಪಂಪುನಂಚಿನ ಪದ್ಯದ ಮೂಲಕ ಪಂಪನಂಚಿನವೇ ಅವು ಮಾತ್ರ ಇಲ್ಲ ಬರ್ಪುಜ ಅವಲ ಒಂಜಿ ಪ್ರತಿಭೆ ಅರ್ನ ಅವಲ ಒಂಜಿ ಈಸ್ ಡಿಫರೆಂಟ್ ಫ್ರಮ್ ಅದರ್ಸ್ ಪಂಪುನ ಆ ಒಂಜಿ ವಿಚಾರ ಖಾಲಿ ಪದ್ಯ ಮಾತ್ರ ಮಸ್ತ್ ಪ್ರತಿಭೆ ಉಂಟು ಮಸ್ತ್ ಪ್ರತಿಭೆ ಉಂಟು ಆರು ಬೆಳೆಯೋಡು ಅವೇ ಎಂಕ್ಲ ಒಂಜಿ ಆಶಯ ಖಂಡಿತ ನನ್ನ ಬೆಳೆಯೋಡು ಆರು ಬೊಕ್ಕ ಆರು ನಾತ್ ಮಲ್ಲ ಮಲ್ಲ ವೇದಿಕೆಗೆ ಪೋಡಾರು ಆತ ಪ್ರತಿಭೆ ಅರೆಡ ಉಂಡು ಪಂದ್ಯಾನಾರೆಗ ಉಪ್ಪೇರು ಸರ್ ನನ್ನ ನೆಕ್ಸ್ಟ್ ಮಲ್ಲ ವೇದಿಕೆ ಆರು ಉಪ್ಪೇರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದಿ ಬೋಳನ್ ಸರ್ ಥ್ಯಾಂಕ್ ಯು ಸೋ ಮಚ್ ಬರಿ ಕೊರ್ಲದ ಪಾತ್ರ ಅಂಡ್ರಿ ಎಸ್ ಸರ್ ದಾವ ಬನ್ಪರ್ ಇರೊಂಜಿ ಮೀಂದ ಬೇರೆಲ್ಲ ಅವರೊಂಜಿ ನೆನಪು ಮಾಡ್ತೇರು ಹಳೆ ಅಂಗಡಿ ಮಾತೆರ್ಲ ಇರ್ನಡೆ ಬರ್ಪೇರು ಇರೊಂಜಿ ಕಾಮಿಡಿ ತುಯರ ಗಮ್ಮತ್ತು ಯಾರ ಅಂದ್ ಎಸ್ ಸರ್ ಅದಿ ಸರ್ ನಲ್ಲ ಮಾಡೋದಂಡ ಸಾಮಾಜಿಕ ಕಾರ್ಯಕರ್ತೆ ಯಾರು ಆರ್ನೊಟ್ಟಿಗೂ ಅವೇ ಸಾಮಾಜಿಕ ಬೆಲೆಗೆ ಫೋನ್ ಉಪ್ಪೆ ಯಾಪಲ್ಲ ಎಪ್ಪೇರು ಸಪೋರ್ಟ್ ಬರ್ಪೇರು ಮಸ್ತ್ ಎಡ್ಡೆ ವ್ಯಕ್ತಿ ಅಂಚೆನೆ ಪ್ರಕಾಶ್ ಪಾವಂಜೇರಿಗೆ ಯಾಕಡೆ ಕಾಲ್ ಮಾಡ್ತಿದ್ದಾರೆ ನಿಜವಾದ ಮಾಡೋದಂಡ ಯಾನ್ ಒಂಜಿ ವೇದಿಕೆ ಬರೋಡುಂದಂಡ ನಿಜವಾದ ಒಂಜಿ ಯಾನ್ ಸಾಂಗ್ ಪಂಡ್ರೆ ಆವಾಡು ವೈಕ್ಲ ಒಂಜಿ ವೇದಿಕೆ ಬರೋಡುಂದಂಡ ಮುಖ್ಯ ಕಾರಣವಾಯಿನ ಅಂಚಿನಾರು ಎನ್ನ ಫ್ರೆಂಡ್ ಆತ್ಮೀಯ ಪ್ರಕಾಶ್ ಪಾವಂಜೆ ಪ್ರಕಾಶ್ ಮಸ್ತ್ ಹೆಲ್ಪ್ ಅನ್ನಗ ಒಂಜಿ ನಾನು ಸ್ಟೇಜಿಗೆ ನೆಟ್ವರ್ಕ್ ಮಿಂಗ್ ಸ್ಟೇಜಿಗೆ ನಾನು ವೈಕ್ಲ ಪೋತಿನಿ ಹೆಜ್ಜಿ ಒಂಜಿ ಲೈವ್ ಪ್ರೋಗ್ರಾಮ್ ಕೊರಡುಂದಂಡಲ್ಲ ಎಂಕ್ ಎನ್ಕರೇಜ್ ಮಾಡ್ತದೆ ಹೆಂಗೆ ಎನ್ನ ಪೋಡಿಗೆ ತೆತ್ತದು ಎನ್ನ ನಿಂಗೆ ಎದುರ್ಕುಲ್ಲಾಜಿನಾರು ಪ್ರಕಾಶ್ ಪಾವಂಜೆ ಓಕೆ ಸೂಪರ್ ಥ್ಯಾಂಕ್ ಯು ಸರ್ ಹ್ಯಾಟ್ಸ್ ಆಫ್ ಪ್ರಕಾಶ್ ಪಾವಂಜೆ ಸರ್ ದಪ್ಪಣಗ ಇತೆಂಗುಲ್ ತೂಂದುಲ್ಲ ನಮ್ಮ ಕುಡ್ಲ ವಾಹಿನಿ ಕಂತದ ನಮ್ಮ ರಾಮ್ ಸಲಂಡ ಪಾತ್ರವನ್ನು ಪನ್ನಾಗ ನಿಕ ಮೂಲ ಕಾರಣ ಈರೇ ಪನ್ಪನಂಚಿನ ಪ್ರೇರಣೆ ಪರೊಂದುಲೇರೆ ಇಂಚಿನ ನೈಜ ಪ್ರತಿಭೆನ ಈರ್ಲ ಪ್ರೋತ್ಸಾಹ ಕೊರಿಯರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಪ್ರಕಾಶ್ ಪಾವಂಜೆ ಸರ್ಗೆ ಸೊಂಚಿನ ಇರಡ ಪದ್ಯ ಪಂಪೌಡ್ ಸರ್ ಅಂಡ್ ಬಟ್ ಸ್ಟಿಲ್ ಕಾಲ್ ದ ಮಿತ್ ಕಾಲ್ ಬರೋದುಂಡು ಕೆಲವು ಕಾಲ್ ದ ದೆಪ್ಪುಗ ಎಸ್ ಸರ್ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಇರ್ನ ಪುದರ್ ಸರ್ ಒಲ್ಪರ್ದು ಗುರುಪ್ರಸಾದ್ ಕೋಟ್ಯಾನ ಗುರುಪ್ರಸಾದ್ ಕೋಟ್ಯ ನಮಸ್ಕಾರ ಸರ್ ನಮಸ್ಕಾರ ಪಾತಿರ್ಲೆ ರಾವಣ ನಮಸ್ತೆ ಎಂಜಲರ್ ನಮಸ್ತೆ ನಮ್ಮ ರಾಮಣ್ಣ ಕೊಂಚ ಅವಕಾಶ ಸಿಕ್ಕುಂಡು ರಾಮಣ್ಣ ಮಸ್ತ್ ಅಪ್ಪೊಬ್ಬರ ಎಂಕಡ ಹೊರೊಂದ್ರೆ ಎಂಕ್ಲ ಸಿಂಗ್ ಕೊಡು ವೇದಿಕೆ ಸಿಕ್ಕೊಡು ಇನ್ನು ಆರೇ ಮಸ್ತ್ ಭಂಗ ಬರ್ತೇರು ಆರೇ ಒಂಜಿ ಜನಕ್ಲಿಗೆ ಇಷ್ಟ ಅರ್ನ ಪದ್ಯ ಅಂಚನೆ ವ್ಯಕ್ತಿತ್ವ ಮಸ್ತ್ ಇಷ್ಟ ಜನಕ್ಲಿಗೆ
ಖುಷಿಯಾಗಿ ನಮ್ಮ ಗುಡ್ಡಾಡೆ ಆಲ್ ದಿ ಬೆಸ್ಟ್ ರಾಮಣ್ಣ ಎಡ್ಡೆ ಹೊಡಿಯರು ಮರವಲ್ಲ ವೇದಿಕೆ ಬರೋ ತಿಕ್ಕೋಡು ನಿತಿನನ್ನಾಗ್ಲ ಥ್ಯಾಂಕ್ ಯು ಅಣ್ಣ ಬೊಕ್ಕ ಗುರುವಣ್ಣ ನಿಕ್ಲೆಗ್ಲೆ ಥ್ಯಾಂಕ್ಸ್ ನೋಡ್ ದಾಪಣಾಗ ನಿಖುಲು ಇತ್ ಪ್ರೋತ್ಸಾಹ ಕೊಡ್ತಾರೆ ಸಪೋರ್ಟ್ ಕೊಡ್ತಾರೆ ರಾಮ್ ಸಾಲಿಯನ್ಗೆ ಗೊತ್ತಾಡೆ ಸೊ ಐಕ್ ಬೋಡ ನಿಕ್ಲೆಗ್ ನಮ್ಮ ಥ್ಯಾಂಕ್ಸ್ ಪನೋಡೆ ದಾಪಣಾಗ ಇಂಚಿನ ಪ್ರತಿಭೆಯನ್ನು ಬೆಳೆ ಪವನ್ ಇಟ್ಟು ನಿಖುಲ್ ಮಲ್ತಿನ ಅಂಚಿನ ಪಾತ್ರ ನಿಕಲ ಮಲ್ಲ ಉಂಡು ಸೊ ಐತ ನಡುಟು ನಮ್ಮ ರಾಮ್ ಸಾಲೇನ್ರ ಬೆಳೆಯೊಂದಿಲ್ಲರ ಐತ ಒಟ್ಟಿಗೆ ಅವ್ರು ಬೆಳೆಯೋಡು ನನ್ಲಾತ ಅಚೀವ್ ಮಾಡ್ಕೊಡೋ ಒಂದು ರಚನೆ ಇಂಕಲ್ ಒಂಜಿ ಆಸೆ ದಾದ ಪನ್ಪರ ಅರ್ನ ಒಂಜಿ ವಾಯ್ಸ್ ಅರ್ನ ಒಂಜಿ ಈ ಪ್ರತಿಭೆದ ಬಗ್ಗೆ ಇರ್ನ ಒಂಜಿ ಪಾತ್ರ ಗುರುಪ್ರಸಾದ್ ಖ್ಯಾತ ನಿರೂಪಕರು ಕೂಡ ಹೌದು ತಾವು ಹಾಗಾಗಿ ಎಸ್ ಸರ್ ಖಂಡಿತ ಅರ್ನ ವಾಯ್ಸ್ ಬಗ್ಗೆ ಬಂದ್ರಜ್ಜಿ ಮಿತ್ರನ್ನ ಬಂಡ ಎಂಕ್ಲು ಈ ಸಾಂಗ್ ಮತ್ತು ಮ್ಯಾಶಪ್ ಸಾಂಗ್ ಮಲ್ಪನಾಗ ಸುಮಾರು ಎಂಕ್ಲು 3 ಗಂಟೆ ಆದ್ರೆ 2.5 ಗಂಟೆ ಆಗ್ತದೆ ಯಾನ್ ತಿನ್ಬೋದು ಅಂಡಲ್ಲ ರಾಮಣ್ಣೆ ದಶು ಕೊಟ್ಟೆಯನ್ನು ಅಂಜನೆ ಎಂಕಲ್ನ ಕೂಡ ಅನೀಶ್ ಕಿನ್ನಿಗೋಡಿ ವಿಡಿಯೋಗ್ರಾಫ್ ಮಾಡ್ತೀನಿ ಮಸ್ತ್ ಜನ ಮಸ್ತ್ ಬಂಗ ಬೈದಿರಿ ಬಿರವಡು ಜನಕ್ಲಿನ ಎಂಟರ್ಟೈನ್ಮೆಂಟ್ ಕೊಡು ಜನಕ್ಲಿನ ಒಂದು ರಂಜಿಸ್ತಾವಡು ಅಂಚಿನ ತನ್ನ ಪ್ರತಿಭೆ ಕೊಡು ಒಂದು ರಾಮಣ್ಣೆ ಅಂಜನೆಗಳ ಕಲಾಸಿರಿ ಟೀಮ್ ಉಂಟು ಮಸ್ತ್ ಜನ ಇದು ಪ್ರಕಾಶನ ಬರ್ತೀರಿ ಯಾರು ಮಸ್ತ್ ಬಂಗ ಬರೋದಿಲ್ಲ ಜನಕ್ಲಿಗೆ ಇದು ಇಷ್ಟ ಒಂದೊಂದು ಖುಷಿ ಒಂದೊಂದು ಅದ್ರ ವಾಯ್ಸ್ ಒಂದು ಬಂದ್ರೆ ವಾಯ್ಸ್ ಎಟ್ಟೆಟ್ಟಿನೆಟ್ಟೆ ಜನಕ್ಕೆ ಇದು ಲೈಕ್ ಮಾಡ್ತೇನೆ ಇಷ್ಟ ರಾಮಸಲ್ಲಿನ ಸ್ಟೇಜ್ ಇಲ್ಲಿದೆ ನನಾಥ್ ಬುಲೆವಡು ನನಾಥ್ ಎಂಕ್ಲ ಕರಾವಳಿದ ಬುಧರು ಊರನ್ನು ಒಂದು ಹೊಸರೋಡು ಬಂತು ಒಂದು ಉದ್ದೇಶ ರಾಮಣ್ಣ ಅಂಜನೆ ನಿತಿನ್ ಸರ್ ಇದೆ ಥ್ಯಾಂಕ್ ಯು ಸೋ ಮಚ್ ಇಂಚಿನ ಪುಟ್ಟ ಪ್ರತಿಭೆಗೆ ಅವಕಾಶ ಕೊಡ್ತಿದ್ದಾರೆ ದಕ್ಷಿಕೋಟೆ ಎಡಿಟಿಂಗ್ ಪುರ ಮಾಡ್ತಿದ್ದಾರೆ ಬ್ರದರ್ ಅಂಚನೆ ನನಾಥ್ ಬುಲೆವಡು ಅರೆಗ್ಲ ಅವಕಾಶ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಡೆಯವಡು ಇರೆಗ್ಲ ಶುಭಾಶಯ ನಮ್ಮ ಕುಳ್ಳ ವಾಹಿನಿಯ ಪರವಾದ ಥ್ಯಾಂಕ್ ಯು ಸೋ ಮಚ್ ಗುರುಪ್ರಸಾದ್ ಕೋಟ್ಯಾನ್ ಮಂಗಳೂರಿನ ಖ್ಯಾತ ನಿರೂಪಕರು ಕೂಡ ಹೌದು ಧನ್ಯವಾದಗಳು ಜೊತೆಗೆ ಕಾಲ್ಗಳ ನಡುವೆ ನಾನು ನೇರವಾದ ಪ್ರಕಾಶ್ ಪಾವಂಜಿ ಪನ್ನಂಚಿನ ಒಂಜಿ ಕೋರಿಕೆ ಎನ್ನ ಕೋರಿಕೆ ಅಂದು ಒಳಿತು ಮಾಡುವ ವರ್ಷ ಇನ್ನ ವಾಯ್ಸ್ ಇಡಕ್ಕೆ ಏನೋಡು ಪನ್ನಂಚಿನ ವಿಚಾರ ಸರ್ ಎಸ್ ಸರ್ ಪರಲ್ಯತೆ ಓಕೆ ಒಳಿತು ಮಾಡುವ ಮನುಷ್ಯ ಸೆಕೆಂಡ್ ರೆಡಿ ಆಯ್ತು ಸರ್ ಒಂದು ಸೆಕೆಂಡ್ ಓಕೆ ಟ್ರ್ಯಾಕ್ ಓಕೆ ಒಳಿತು ಮಾಡು ಮನ್ಸ ನೀರೋದು 3 ದಿವಸ ಒಳಿತು ಮಾಡು ಮನ್ಸ ನೀರೋದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನ್ಸ ನೀರೋದು 3 ದಿವಸ 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನ್ಸ
ನೀರೋದು 3 ದಿವಸ ಒಳಿತು ಮಾಡು ಮನ್ಸ ನೀರೋದು 3 ದಿವಸ. ಸೂಪರ್, ಬ್ಯೂಟಿಫುಲ್, ತುಂಬಾ ಅದ್ಭುತವಾಗಿರುವಂತಹ ಹಾಡು, ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಹಾಡು ಪ್ರತಿಯೊಬ್ಬನಿಗೂ ಕೂಡ. ಜೊತೆಗೆ ತುಂಬಾ ಅದ್ಭುತವಾಗಿ ಹಾಡಿದ್ದೀರಾ ರಾಮ್ ಸಾಲಿಯನ್ ಅವರು. ಹೆಮ್ಮೆ ಆಗುತ್ತೆ ಸರ್, ತಾವು ಮೀನಿನ ವ್ಯಾಪಾರಿ ಆಗಿದ್ರು ಕೂಡ ಇಂತಹ ಒಂದು ಅದ್ಭುತವಾಗಿರುವಂಥ ಕಂಠಸಿರಿ ತಮ್ಮಲ್ಲಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ಕೇಳಿ ಸರ್. ನಮಸ್ತೆ ಸರ್, ಇನ್ನ ಪುದರ್ ಸರ್ ಒಲ್ಪಾಡ್ದು ನಾಗೇಶ್ ಒಂದು ಮರೋಡಿ ಹಿಡ್ದು ಪಾತಿರ್ಲೆ ಸರ್, ಪಾತಿರ್ಲೆ ಸರ್. ರಾಮ್ ಸಾಲಿಯನ್ ನಮಸ್ತೆ ಸರ್. ನಮಸ್ತೆ ಸರ್. ಪನ್ನೆ ಹಲೋ ಪಲ್ಲೆ ಸರ್ ಕೇನುಂಟು ಪಲ್ಲೆ ಸರ್. ರಾಮ್ ಸಾಲಿಯನ್ ನಮ್ಮ ಬಾರಿ ಮಲ್ಲ ಒಂಜಿ ಅಭಿಮಾನಿ ಆದ್ಬೋತೆ ನಾವು. ಓಕೆ, ಅರವಣ್ಣ ಒಂಜಿ ಮಸ್ತ್ ಲೈಕ್ ಆದ್ ಹೋಗ್ತೀರಿ ಇಡೀ ನೆಚ್ಚಿ ಅಂಜಿ ಬಾರಿ ಎಡ್ಡೆ ಅಂಜಿ ಸಾಂಗ್ ಪೂರ ಬಂತೇರಿ ಬಾರಿ ಖುಷಿ ಆಗ್ಬಿಡ. ಆನ ಪೂರ ಯೂಟ್ಯೂಬ್ ಫೇಸ್ಬುಕ್ ಪೂರ ಬಾರಿ ಆನನೆ ತೂಪು ಅಂದೆ ರಾಮ್ ಸಾಲಿಯನ್. ಓ ಸಾಂಗ್ ಮಸ್ತ್ ಲೈಕ್ ಕಾಣ್ಪಲ್ನೇರ್ನ ಆರ ಫಸ್ಟ್ ಸಾಂಗ್ ಅವೇ ಲಾಕ್ ಡೌನ್ ಬಂದಿದೆ ಚೊರೆ ಮಾಡಬೇಡಿ ನೀವು ಚೊರೆ ಮಾಡಬೇಡಿ ಅವು ಬಾರಿ ಲೈಕ್ ಆತನೆ. ಬೊಕೊಂಜಿ ಒಂಜಿ ಭಕ್ತಿ ಗೀತೆ ಅಂತೀರ ನಮ್ಮ ಕಟೀಲ್ದ ಅವಳ ಬಾರಿ ಸೂಪರ್ ಆತ. ಬೊಕ್ಕ ಇಂಚೆ ಒಂಜಿ ಲಾಂಚ್ ಮಾಡ್ತೀರ ಒಂಜಿ ತುಳು ಸಾಂಗ್, ಅದು ಪೂರ ರಿಮಿಕ್ಸ್ ನಮ್ಮ ತುಳು ಕನ್ನಡ ಹಿಂದಿ ಪೂರ ಬಾರಿ ಮಸ್ತ್ ಲೈಕ್ ಆತ. ಏನಾಡ ವಾಟ್ಸ್ಆಪ್ ಹಿಂದಿ ಕೇಂದ್ರ ಲಿಂಕ್ ಅಡಪುಡ್ತೇವೆ ಯೂಟ್ಯೂಬ್. ಓಕೆ ಓಕೆ ಓಕೆ, ಇರೋನ ಅಭಿಮಾನಿ ಅತ್ತೆ ಬಾರಿ ಮಲ್ಲ ಅಭಿಮಾನಿ. ಅದು ಬ್ಯೂಟಿಫುಲ್ ಈತ್ ಪಾತ್ರದ ತುಳುನಾಡದ ಒಂಜಿ ಬಾರಿ ಮಲ್ಲ ಒಂಜಿ ಯಾರೊಂದು ಗಾಯಕ ಆತೀರಿ ಬಾರಿ ಖುಷಿ ಈತೊಂಜಿ ಎಡ್ಡ ಪಾತ್ರದ ದಿಕ್ಕಣ ಖುಷಿದ ವಿಚಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಲ್ಲ ಸಪೋರ್ಟ್ ಮಾಡ್ಪುಲ್ಲ ಇಂಚೆನೆ ಸಪೋರ್ಟ್ ನನಗೆ ಇಂಚೆನೆ ಸಪೋರ್ಟ್ ಮಾಡ್ಬೇಕು. ನಮ್ಮ ಪೂರ ಶೇರ್ ಮಾಡ್ತಂದಿಲ್ಲ ಸಾಂಗ್ ಪೂರ ಸ್ಟೇಟಸ್ ಪೂರ ಬಾರ್ದು ಪೂರ ಶೇರ್ ಮಾಡ್ತಂದಿಲ್ಲ ನಮಗಾರು ಜಾಸ್ತಿ ನಿತ್ತು ಬರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇಂಚಿನ ಒಂಜಿ ನಿಸ್ವಾರ್ಥ ಮನುಷ್ಯರು ಇತ್ತನ. ಎಸ್, ನಮ್ಮ ಮಾತೆರ್ಲ ಎಡ್ಡೆಪ್ಪ ಅಂಡ್ ಪ್ರತಿಭೆಪುರ ನನ್ನಲಾತ್ ಬೆಳೆವೇರೆ ಕುಡಂಚಿ ಕಾಲರ್. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ ಸರ್. ಜೊತೆ ಆಯ್ತು ಒಟ್ಟಿಗೆ ನಿಕುಲು ಇತ್ತದಾದ ಸಾಂಗ್ ಪನ್ನೋದಿಲ್ಲ ನನ್ನಾತ ನಿಕಲ್ ಒಂಜಿ ಫ್ಯೂಚರ್ ಪ್ರಾಜೆಕ್ಟ್ ಉಂಡು ಪನ್ಪನಂಚಿನ ವಿಚಾರ ದಾದಾಪುರ ಮನ್ಪನ ಪ್ಲಾನ್ ಉಡಲ್ಲ ನಿಕುಲ್ ಜವನೇರ್ ಪುರ ಸೇರ್ದು ಆಲ್ರೆಡಿ ಲಿರಿಕ್ಸ್ ಪೂರ ಬರೀತಾಯನ ಟ್ಯೂನಿಂಗ್ ಆವಂದುಂಡ ಹೊಸ ಟ್ಯೂನೆ ಹೊಸ ಟ್ಯೂನ್ ಮಲ್ತದ ಸಾಂಗ್ ಮಲ್ತಂದಿಲ್ಲ ಒಯ್ಕಲ ಡಬ್ಬಿಂಗ್ ಮಲ್ತಂದಿಜ್ಜ ರಾಮಣ್ಣನ ವಾಯ್ಸ್ ಲಿರಿಕ್ಸ್ ಏನೇ ಬರುತ್ತೆ ಹೊಸತ್ ಟ್ಯೂನ್ ಹೊಸತೆ ಓಲ ಟ್ಯೂನ್ ಡಬ್ ಮಲ್ತಂದಿಜ್ಜ. ಸೊ ಹೊಸ ಟ್ಯೂನ್ಗೂ ರಾಮಣ್ಣನೇ ಧ್ವನಿ ಆದುಲ್ಲೇರೆ ಐಕ್ಲ ಅವಲ ಒಂಚೂರು ಡಿಫ್ರೆಂಟ್ ಸ್ಟೈಲ್ ಉಂಡು. ರಾಮಣ್ಣ ಪಂಡ ಒಂಚು ಭಕ್ತಿ ಗೀತೆಡು ಬೊಕ್ಕ ನಮ್ಮ ಏನನ್ಪೇರು ಜನಪದ ಶೈಲಿ ಹಿಡಿತಾರೆ ಇತ್ತೆ ಒಂದು ವೆಸ್ಟರ್ನ್ ಸ್ಟೈಲ್ ತುಳು ಸಾಂಗ್ ವೆಸ್ಟರ್ನ್ ಮ್ಯೂಸಿಕ್ ಮಲ್ತಂದಿಲ್ಲ ಐಕ್ಲ ಮಾತಿನ ಸಪೋರ್ಟ್ ಬೋರ್ಡು ರಾಮಣ್ಣ ಮಸ್ತ್ ಟ್ಯಾಲೆಂಟ್ ಉಂಡು. ಬೊಕ್ಕ ಒಂಜಿ ಶಾರ್ಟ್ ಮೂವಿ ಮಲ್ಪನ ಅಂಚ ಪೂರ ಪ್ಲಾನ್ಸ್ ಉಂಟು ಇಂಕಲ್ಲ ಮಸ್ತ್ ಶಾರ್ಟ್ ಮೂವಿ ಇದಲ್ಲ ಬೊಕ್ಕ ಕಾಮಿಡಿ ಪೂರ ಅಂಚ ಮಸ್ತ್ ಪ್ಲಾನ್ಸ್ ಉಂಟು ಇತ್ತೆ ಅವು ಸದ್ಯಕ್ಕೆ ಬೇಗ ಬರ್ಪುಂಡು ಎಂಟರ್ಟೈನ್ಮೆಂಟ್ ಖಾಲಿ ಪ್ರಯತ್ನ ಆಂದಲ ಮಲ್ಲ ಸಿಂಗರ ಹುಡುಗ ಆಸೆ ಪಡ್ ಖಂಡಿತ ಅದ್ಲ ನೆಟ್ ಕಾಸು ಮಲ್ಪುನಲ್ಲ ದಾಲ ಒಂದು ಎಂಗಲ ಒಂದು ಪ್ಲಾನ್ ಇದೆ ಪನ್ನಗ ಆಲ್ರೆಡಿ ಆನ್ ಫಸ್ಟ್ ದ ಇಂಟರ್ವ್ಯೂ ಬಂದಿ ಆನ್ ಸಿಂಗರ್ ಆಗ್ತದೆ ಇಂಕ್ ಖಾಲಿ ಆನ್ ಎಂಟರ್ಟೈನರ್ ಇಂಕ್ ಎಂಟರ್ಟೈನ್ ಮಾಡ್ಬೋದು ಬೇಲೆ ಎನ್ನ ಎಂಟರ್ಟೈನ್ಮೆಂಟ್ ತೂದು ಒಂಜಿ ಒಂಜಿ ತುಳುನಾಡದ ದಕ್ಷಿಣ ಕನ್ನಡ ಒಂಚೂರು ಪರಿಚಯ ಆನಂದಾಂಡ ಬತ್ತದ ರಾಮ್ ಸಾಲಿಯನ್ ಮೀನು ಮಾರುವಿಗೆ ಬಂದು ಅಲ್ಪ ಒಂಜಿ ಬತ್ತದ ಎನ್ನ ಒಂಜಿ ವ್ಯಾಪಾರ ಅನ್ನಲ್ಲ ಇಂಕ ಆತೆ ಬೇತ ದಾಲ ಅವನ್ನ ಮಲ್ಲ ಮಲ್ಲ ಗುಣ ಅದೇ ಬ್ಯೂಟಿಫುಲ್ ರಡ್ ಒಂಜಿ ಮೀನ್ದ ಬೇರೆ ಒಂಚೂರು ಜಾಸ್ತಿ ಅಣ್ಣ ಯಾವ ಖಂಡಿತ ಆ ಗುರ್ತೋಡು ಒಂಜಿ ಮೀನ್ ಜೊತೆ ಬರ್ಪೇರ ಅಂತ ಇದು ಹೆಚ್ಚಿನ ಬರ್ಪೇರ ಇಡ ಬನ್ನ ಪಾತೆರ ಹೆಚ್ಚಿನ ಜನ ಮಸ್ತ್ ಜನ ಖಾಲಿ ಬತ್ತು ಪಾತೆರ್ದು ಬೋಬರತೆ ಮೀನ್ ಎಂಚ ಮೀನ್ದ ರೇಟ್ ಎಂಚುಂಡಿತ್ತೆ ಪ್ರೆಸೆಂಟ್ ಮಾರ್ಕೆಟ್ ಇತ್ತೆ ಕೋಡೆ ಮೊರನಿ ರಡ್ಡು ದಿನ ಬಾರಿ ರೇಟ್ ಕಾಸ್ಟ್ಲಿ 250 ಉಂಟಾಯ್ತು ಬಂಗಡೆ ಇತ್ತೆ ಇನಿ ಒಂಚೂರು ಕಮ್ಮಿ ಆದ್ರೂ ಪೇರಿ ಇಂಪೋದು ಇನ್ನೀಗ ರಜೆ ಸೋಮವಾರ ರಜೆ ಓಕೆ ವೆಜಿಟೇರಿಯನ್ ಇಜ್ಜಿ ಐತಾರ ಕೋರಿ ಒರಿದುಪ್ಪುಂಡು ಕೋರಿ ಮಾಸ ಒರಿದುಪ್ಪುಂಡು ಮೊನದಾನಿ ಕೇಂದ್ರ ಬಂದ್ಪೇರು ಕೋರಿ ಕಜಿಪು ಒರಿದು ನಂದು ಮಾಸ ಒರಿದನ್ ಕೋಡೆದ ಅಂಚದು ಈಗ ಸೋಮವಾರ ಬಂದಿರಿ ಇಂಚ ಸ್ಟ್ರಾಟಜಿ ಬಿಸ್ನೆಸ್ ಸ್ಟ್ರಾಟಜಿ ಒಂದು ಬ್ಯೂಟಿಫುಲ್. ಎಸ್, ಆಯ್ತೊಟ್ಟಿಗೆ ಸರ್ ಕುಡಂಜಿ ಬಾರಿ ಪೊರ್ಲುದ ಪದ್ಯವ ನೋಡಿತ್ತೆ. ಬಿಫೋರ್ ದಟ್ ಈ ಬೇತೆ ಪದ್ಯ ಬಂದಿದ್ದು ಈರ್ ಪಂದಿನ ಲಾಕ್ಡೌನ್ ಬಂದಿದೆ ಚೊರೆ ಮಾಡಬೇಡಿ ಅವನೊಂದ್ಸಲ ಪನೋಡೆ ಪಂಪರ. ಓಕೆ ಓಕೆ ಎಸ್ ಸರ್ ಎಸ್. ಲಾಕ್ ಡೌನ್ ಬಂದಿದೆ ಚೊರೆ ಮಾಡಬೇಡಿ ನೀವು ಚೊರೆ ಮಾಡಬೇಡಿ
ಬಂಗದ ನಮ್ಮ ಜೀವನ ಬಂಗದ ನಮ್ಮ ಜೀವನ ಬಂಜಿ ಜಿಂಜಾವ್ ನೆಂಚ ಪಲ್ಲೆಯೇ ಲಾಕ್ಡೌನ್ ಬಂದಿದೆ ಚೊರೆ ಮಾಡಬೇಡಿ ನೀವು ಚೊರೆ ಮಾಡಬೇಡಿ ಥ್ಯಾಂಕ್ ಯು ಒಂದು ಲಾಕ್ಡೌನ್ ಬಂದಿದೆ ಚೊರೆ ಮಾಡಬೇಡಿ ಒಂದು ಓಡೆ ಮುಟ್ಟ ಫೇಮಸ್ ಅನ್ ಬಂದಾಗ ಮಾತುಗಳಿಡ್ಲ ಒಲ್ಲ ಕಿರಿಕಿರಿ ಆಡವನ್ನಾಗ ಒಂದೇನಂಜಿ ಪಾತ್ಯವ್ರನು ಲಾಕ್ಡೌನ್ ಬಂದಿದೆ ಚೊರೆ ಮಾಡಬೇಡಿ ಬಾರಿ ಫೇಮಸ್ ಆಯ್ನ ಅಂಚಿನ ಪದ್ಯ ಪಂತಿನಾರ ರಾಮ್ಸಾಲಿನರು ಸೊ ಇದೊಟ್ಟಿಗೆ ಇತ್ತಂಜಿ ಬಾರಿ ಪೊರ್ಲುದೊಂಜಿ ಪದ್ಯ ಕುಡೊಂಜಿ ಪದ್ಯ ಇರ್ನ ವಾಯ್ಸ್ ನೆಂಕ್ಲು ಕೇಂದ್ರಲ್ಲರ್ ಓ ಪದ್ಯ ಬಂದ್ಪರ ಸರ್ ವಿದೌಟ್ ಟ್ರ್ಯಾಕ್ ಓಕೆ ಕಾಣದ ಕಡಲಿಗೆ ಓಕೆ 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 ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಥ್ಯಾಂಕ್ ಯು ಸರ್ ಬ್ಯೂಟಿಫುಲ್ ಪೊರ್ಲುದ ಪದ್ಯ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಇನ್ನೊಂದು ಯುವ ವಾಯ್ಸ್ ಆ ಡೆಪ್ತ್ ವಾಯ್ಸ್ ಅವು ವೆರಿ ಬ್ಯೂಟಿಫುಲ್ ಅಂತ ಬರೋದು ವಿದೌಟ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ ಬಟ್ ಇರ್ನ ಒಂಜಿ ವಾಯ್ಸ್ ಮಾತ್ರ ಒಂಜಿ ಭಾರಿ ಖುಷಿ ಆಪಿನಂಚಿನ ವಿಚಾರ ಅದ ಒಂದು ಸರ್ ಆ ಒಂಜಿ ವಾಯ್ಸ್ ಬಗ್ಗೆ ನಿಕಲ ಫ್ಯಾಮಿಲಿಡ್ ಏರನ್ಲ ಉಲ್ಲೆರ ಇಂಚ ಸಿಂಗರ್ ನಕುಲು ಎನ್ನ ಫ್ಯಾಮಿಲಿಡ್ ಪನ್ನಗ ಎನ್ನ ಚಿಕ್ಕಪ್ಪ ಅಜಯ್ ಕೋಟೆ ಅಂತ ಆರು ಸಿಂಗರ್ ಪನ್ನಗ ಆರಿಗೆ ಜಾಸ್ತಿ ಭಜನೆ ಐಟ್ರ ಬಗ್ಗೆ ಜಾನಪದ ಯುವಕ ಮಂಡಲ ಪುರ ಆರು ಸಿಂಗಿಂಗ್ ಪುರ ಕಾಂಪಿಟಿಷನ್ ಪುರ ಪೂ ಅಂತೀರ ಸೊ ಆರು ಯಾಪದೊಂದು ಒಂಜಿ ಇಲ್ಲಡು ಮೀ ಒಂದು ಪುನಃ ಬರ್ತುಡು ಆರ್ನ ಭಜನೆ ಭಕ್ತಿ ಗೀತೆ ಆವಡು ಬೊಕ್ಕ ಜಾನಪದ ಸಾಂಗ್ ಆವಡು ಆರ್ನ ಬರಂದೇ ಉಪ್ಪುಂಡು ಸೊ ಆರ್ ಐಟೆಂಗ್ ಒಂಚೂರು ಜಾಸ್ತಿ ಅರಡನ್ ಇಂಟ್ರೆಸ್ಟ್ ಬರ್ತೀನಿ ಪನೋಲಿ ಆರು ಪನ್ನೊಂದು ಉಪ್ಪುನಾಗ ಇಂಕಲ ಒಂಜಿ ಸಾಂಗ್ ಪದ್ಯ ಪನೋಡು ಇಂಕಲ ಅಪ್ಪ ಬಾಯಿ ಇಡು ಒಂಜಿ ಪದ್ಯ ಪಂಡು ಲಾಸ್ಟ್ಗೆ ಹಿಂಗ ಒಂಜಿ ಸಾಂಗ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ ಓಕೆ 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 ಚಿಕ್ಕಪ್ಪ ಇಂಚನ್ ಸಿಂಗರ್ ಸೊ ಅಂಚ ಇರೇಗ್ ಒಂಚೂರು ಆಯ್ತು ಒಂಜಿ ಪ್ರಭಾವ ಇದೆ ಪಂಪುನಂಚಿನ ವಿಚಾರ ಬ್ಯೂಟಿಫುಲ್ ಅದರ್ವೈಸ್ ಎಂಗ್ಲೇ ಥಿಂಕ್ ಮನ್ಪ ಹೌ ಪಂಪುನಂಚಿನ ದಪ್ಪನಾಗ ಮಾತ್ರೆಗಳ ಬರ್ಪುಜಿ ಆ ಕಂಠ ಸಿರಿ ಪಂಪುನಂಚಿನ ವಿಚಾರ ಎಸ್ ಸರ್ ಕುಡಂಜಿ ಕಾಲರ್ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಏನ ಬುದರ್ ಸರ್ ಒಲ್ಪರ್ದು ಸೂರಜ್ ಸೂರಜ್ ಅರ್ನ ಅಭಿಮಾನಿ ಸರ್ ಲಾಕ್ ಡೌನ್ ಬಂದಿದೆ ಸರಿ ಮಾಡಿ ಅಭಿಮಾನಿ ಬಾರಿ ಜಾಸ್ತಿ ಆತೀರ್ ಪಲ್ಲೆ ಸರ್ ಪಲ್ಲೆ ಪಾತಿರ್ಲಿ ಇಂದು ಅರ್ನ ಪದ್ಯ ಬರ ಕೇಳೋದಿಪ್ಪ ಸರ್ ಆಲ್ಬಮ್ ಸಾಂಗ್ ಬರೀ ಬಾರಿ ಇಷ್ಟ ಆಯ್ತು ಮುರಂಜಿ ಸಾಂಗ್ ಬಿಡ್ತೀರಿ ಬಾರಿ ಶೋಕದ ಬಿಡ್ತೀರಿ ಅಂಚನೆ ಮಸ್ತ್ ಫೇಮಸ್ ಆಯ್ರು ಅನ್ನಿ ಫಸ್ಟ್ ಸ್ಟೇಟ್ ವಾರ್ನ ಒಂಜಿ ಸಾಂಗ್ ಬರ್ತನದೆ ಅಲ್ಪದ ಅರ್ನ ಸಾಂಗ್ ಕೇಳೋದಿತ್ತೆ ಅಪ್ಪ ಏರ್ನು ಗೊತ್ತಿದ್ದನು ಅದಕ್ಕೆ ನೇರ ದರ್ಶನ ಲಾಡರ್ನ ಅಂಚ ಅಂಚನೆ ದರ್ಶಕೋಟೆಯಲ್ಲಿರುತ್ತೆ ಆಗ್ಲೂ ಪೂರ ಎಂಕ್ ವೇದಿಕೆ ಕೊರ್ನಾಗ್ಲು ಒಂಜಿ ಟೈಮ್ ರೀಸೆಂಟ್ ಓಕೆ 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 ಬ್ಯೂಟಿಫುಲ್ 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 ಅರ್ಜಲ್ ಉಲ್ಲೇರ್ ಪಲ್ಲೆ ಓಲ್ಲ ಪಲ್ಪು ಸರ್ ಎಂಕಲ ಇಂಚ ಮಲ್ತ ಒಂಜಿ ಪರೋಡಲ್ಲಿ ಪುನೀತ್ ರಾಜ್ಕುಮಾರ್ನ ಒಳ್ಳೆ ಇರುತ್ತೆ ಸರ್ ನಮ್ಮ ನಟೆ ಅರೆ ಲೆಕ್ಕನೆ ಗುಣ ಒಂಜಿ ಬಾರಿ ಓಕೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಎಸ್ ಆಯ್ತೊಟ್ಟಿಗೆ ಕುಡಂಜಿ ಕಾಲರ್ ಅಲ್ಲೇ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಅಣ್ಣ ಅಜೇಶ್ ಪಾತ್ರ ಬ್ಯಾಂಗ್ಳೂರ್ದು ಅಜೇಶ್ ನಮಸ್ತೆ 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 ಅಜೇಶ್ ಅಣ್ಣ ನಮಸ್ತೆ ಮೇರೆ ದರ್ಶನ ಇಲ್ಲ ನಮಸ್ತೆ 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 ಅಜೇಶ್ ಅಣ್ಣ ನಮಸ್ತೆ ಕಲಾಸಿರಿ ಬರಡ್ಡು ಕಲಾ ರತ್ನಲು ಬರುತ್ತೆ ಫುಲ್ಲು ಬರುತ್ತೆ ಮತ್ತು ಖುಷಿ ಥ್ಯಾಂಕ್ ಯು ಬಲ್ಲೆ ಸರ್ ಪಾತರ್ಲೆ ಓಕೆ ಓಕೆ ಮೇಲೆ ಕಲಾಸಿರಿ ಪೇಜ್ ಬಂದ್ಬಿಟ್ಟು ಒಂಜಿ ಫೇಸ್ಬುಕ್ ಪೇಜ್ ಉಂಡು ಐತ ಅಡ್ಮಿನ್ ಆದುಲ್ಲೇರು ಓಕೆ ಎಡ್ಡ ಸಪೋರ್ಟರ್ ಓಕೆ ಓಕೆ ಪ್ರತಿಯೊಂದು ಓಕೆ ಅಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಈ ಜವನಿಗೆ ಮಸ್ತ್ ಸಪೋರ್ಟ್ ಮಾಡ್ತಂದುಲ್ಲಾರ ಮಾಡ್ಬಿಡ ವಿಚಾರ ಗೊತ್ತಾಂಡೆ ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನಲಾತ ಇರ್ನ ಸಪೋರ್ಟ್ ಬರೋಡು ಮುಕ್ಲೆಗೆ ಸಪೋರ್ಟ್ ಅಂತ ಟೀಮ್ ವರ್ಕ್ ನಾನು ಅಗಲ ಟೀಮ್ ಉಳ್ಳತ್ತ ಬಂದ್ರು
ಅವಂಜಿ ಖುಷಿ. ಸರಿ ಸರ್ ಸರಿ ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಹಾಡುಗಳು ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಇದನ್ನ ಪುದರ್ ಒಲ್ಪಡ್ದ ಮೇಡಮ್. ಜೇಮ್ಸ್ ಅಕ್ಕ ಬಂದದ್ದು ಬ್ಯಾಂಗ್ಳೂರ್ದು. ಜೇಮ್ಸ್ ಅಕ್ಕ. ಹಾ ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ಪಾತಿಲ್ಲ ಮೇಡಮ್. ಆಕ್ಚುಲಿ ನಾವು ಪುದರ್ ಹೊತ್ತದ ಯಶಸ್ವಿನಿ ಬಂದದ್ದು, ಜೇಮ್ಸ್ ಅಕ್ಕ ಬಂದದ್ದು. ಅನ್ನ ಕಾರ್ ಉಳ್ಕೊಂಡು ಜಾಸ್ತಿ ಯಾನೆ ಅಂದ. ಓಕೆ, ಜೇಮ್ಸ್ ಅಕ್ಕ. ಪಾತಿಲ್ಲ ಜೇಮ್ಸ್ ಅಕ್ಕ. ಹಲೋ ಹಲೋ, ನಮಸ್ತೆ. ನಮಸ್ತೆ ಜೇಮ್ಸ್ ಅಕ್ಕ, ನಮಸ್ತೆ. ಎಂಕ್ಲೆಗೆ ಸರ್ ನಿಜವಾದ ಫೇಸ್ಬುಕ್ ಲೈವ್ ಪೇಜ್ ಇದೆ, ಮೇರ್ನ ಒಂಜಿ ಕಮೆಂಟ್ ಬರೋದು ಜೇಮ್ಸ್ ಅಕ್ಕ ಅಂತ ಕ್ವಾಡೆ ಅನ್ಪಂತೆ ಒಂಜಿ ಪ್ರಶ್ನೆ ಇದು ಖಂಡಿತ 12 ಗಂಟೆ ಇನ್ನು ಜೇಮ್ಸ್ ಅಕ್ಕ ಏರು ನಾಡ್ದು ಬರ್ತು ಅಂದ್ರೆ ಇಂಚೆ ಕುಸಲು ಬಂದೀನಿ. ಆ ನಿಜವಾದ ಆರೇವಾದ ನಿಜ ಬರುತ್ತೆ. ಆ ನಿಜವಾದ ಏರನ್ಲ ಅಂಜು ಬೇತೆ ಏರನ್ಲ ಅದು ಪಿಂಚೆ ಕುಸಲ್ಗೆ ಬೇತೆನೆ ಫೇಕ್ ಐಡಿ ಕ್ರಿಯೇಟ್ ಮಾಡ್ತದೆ ಅಲ್ಲ ಮೆಸೇಜ್ ಮಾಡ್ತಾ ಹೋಗ್ತಾರೆ ಅಂದ್ರೆ ನಿಜವಾದ ಲಿಂಕ್ಲ ಒಂದಲ್ಲ ಪ್ರಶ್ನೆ ದಿವರೆ ಬೋತು ಅಂಡೈತೀನಿ ತುಲೆ ಆರೇ ಬತ್ತೇರು. ಓಕೆ, ಜೇಮ್ಸ್ ಅಕ್ಕ ದಾದ ಮನ್ಪರ್ ಮಕ್ಕಳ ಒಂಜಿ ಟ್ಯಾಲೆಂಟ್ ಗೆ. ಎಸ್. ಹಲೋ. ಪಾತಿರ್ಲಮ್ಮ ಪಾತಿರ್ಲೆ ಮೇಡಮ್. ಸರ್ ನಮಸ್ತೆ. 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 ಬಾರಿ ಶೋಕದ ವಾಯ್ಸ್ ಫಿದಾ ಅದು ಪೋಯೆ ಅಂತ ಪಾತಿರ್ಗ ಒಂದು ಜಸ್ಟ್ ಕಾಲ್ ಮಾಡ್ತೀನಿ ಇತ್ತ ತೋನಿತ್ತ ಲೈವ್ ಪ್ರೋಗ್ರಾಮ್ ಅಂಚ ಅತೆ ಇರೆಗ್ರಡ್ಡೆ ಪದ್ಯ ಪನೋಲಿ ಮೇರ್ನ ಒಂಜಿ ಪದ್ಯ ಪನೋಲೆ ಇಜ್ಜಿ ಸರ್. ಸಾರಿ ಎನ್ನ ವಾಯ್ಸ್ ಕೇಂದ ಕಾರ್ ಅಲ್ಪ ಸ್ಟುಡಿಯೋ ಬಿಡ್ದು ಬಂದಿದ್ದಾರೆ. ಇರೆಗ್ ವಾಯ್ಸ್ ಇಷ್ಟ ರಾಮ್ ಸಲೇನನ್ನ ಅತೆ. ಹಾ ನನ್ನ ವಾಯ್ಸ್ ಇಷ್ಟ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ 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 ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಇನ್ನೊಂದು ಕರೆ ಇದೆಯಾ? ಓಕೆ, ಎಸ್ ಸರ್. ರಾಮ್ ಸಲೇಂದ್ರ ಇರ್ನ ಚಿಕ್ಕಪ್ಪ ಭಜನಾ ಪನ್ಪೇರ್ ಒಂದು ಪಂಡರ್ ಇರ್ನ ಒಂಜಿ ವಾಯ್ಸ್ ನಿಂಕ್ ಒಂಜಿ ಭಜನೆ ಒಂಜಿ ಕೇನೋಡು ಓನ್ ಒಂಜಿ ಭಜನೆ ಉಂಡೆ ಪಣೋಲಿ. ಓಕೆ, ರವೀಂದ್ರ ಪ್ರಭುನ ಅರ್ನ ಹೈ ಪಿಚ್ ಸಾಂಗ್ ಟ್ರೈ ಮಾಡ್ತೆ. ಆಂಜನೇಯ ಸಾಂಗ್. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्रमरोदता अजाड्यं आत्मटुत्वं च हनुमत्स्मरणात्मवे. जय जय हनुमान जय गुरु जय जय पावन, जय जय हनुमान जय गुरु जय जय पावन. पवन पुत्र हनुमान की जय. आंजनेय बल भीम भक्तवर अतुलित बलधाम ಹನುಮಂತ ಯಮ ರಚಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪಾವನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪಾವನ್. ಪವನ ಪುತ್ರ ಹನುಮಾನ್ ಕಿ ಜೈ. ಥ್ಯಾಂಕ್ ಯು ಕೂಡ ಹೇಳ್ತೇನೆ. ತುಂಬಾ ಅದ್ಭುತವಾಗಿರುವಂತಹ ಹಾಡು ಜೈ ಹನುಮಾನ್. ತುಂಬಾ ಅಂದ್ರೆ ಶ್ಲೋಕ ಅದು ಅಲ್ಲಿ ಎಲ್ಲಾದ್ರೂ ತಪ್ಪಿರ್ಬೋದು, ದಯವಿಟ್ಟು ಕ್ಷಮೆ ಇರ್ಲಿ. ಇಲ್ಲ ಭಕ್ತಿಪೂರ್ವಕವಾಗಿ ಮನಸ್ಪೂರ್ವಕವಾಗಿ ತಾವು ಹಾಡಿದ್ದೀರಾ, ಅಲ್ಲಿ ತಪ್ಪು ಅನ್ನುವಂಥದ್ದು ಯಾವತ್ತೂ ಕೂಡ ಇರಲ್ಲ. ಅಂಡ್ ದೇವರು ನಾವು ಇಲ್ಲಿಂದ ನಂಬುವಂಥದ್ದು. ಸೊ ಯಾವ ವಿಧದಲ್ಲೂ ಕೂಡ ನಾವು ಆರಾಧನೆಯನ್ನ ಮಾಡಬಹುದು, ತಪ್ಪು ಅನ್ನುವಂಥದ್ದಿಲ್ಲ. ಅದ್ಭುತವಾಗಿರುವಂತಹ ಹಾಡು, ಖುಷಿ ಆಯ್ತು ರಾಮ್. ಧನ್ಯವಾದ. ಯಾಕಂದ್ರೆ ಈ ಟೀಕೆ ಟಿಪ್ಪಣಿಗಳ ನಡುವೆ ಇಂತಹ ಹಾಡುಗಳು, ಇಂತಹ ಧ್ವನಿ, ಎಸ್ ಅಮೇಸಿಂಗ್, ರಿಯಲಿ ಅಮೇಸಿಂಗ್, ಖುಷಿ ಆಯ್ತು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ಇರ್ನಪುದರ್. ನಮಸ್ಕಾರ. ನಾ ಮಂಗಳೂರಿಂದ ಭಾಷಾ ಅಂತ ಹೇಳ್ಬಿಟ್ಟು. ಭಾಷಾ ಅವರು ನಮಸ್ಕಾರ. ಭಾಷಾ ಅವರೇ ಮಾತಾಡಿ ಸರ್. ನಮಸ್ಕಾರ ರಾಮ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ದಶುಕೋಟೆನ್ ಅವ್ರಿಗೂ ನಮಸ್ತೆ. ಭಾಷಾ ಸರ್ ಅವರು ಪೊಲೀಸ್ ಅಧಿಕಾರಿ. ನಿಮ್ಮ ಇದು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಲೈವ್ ಎಲ್ಲ ನೋಡ್ತೀನಿ ನಾನು, ಅಪ್ಡೇಟ್ ನೋಡ್ತೀನಿ. ನಿಮ್ಮ ಕಲಾಸಿರಿ ಪೇಜ್ ಅಲ್ಲಿ ಏನು ಇದು ಇದೆ ಲೈವ್, ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೀಗೆ ಬರ್ಲಿ, ಇನ್ನು ಮುಂದೆ ಬರ್ಬೇಕು, ಇನ್ನು ಮೇಲೆ ಬರ್ಬೇಕು ಅಂತೇಳಿ ನಮ್ದೊಂದು ಆಸೆ. ನೀವೊಬ್ರು ಉತ್ತಮ ಗಾಯಕರು ಸರ್. ಭಾಷಾ ಸರ್ ಉತ್ತಮ ಪೊಲೀಸ್ ಅಧಿಕಾರಿ ಅವರು ವೃತ್ತಿಯಲ್ಲಿ. ಭಾಷಾ ಸರ್, ನಮ್ದೊಂದು ರಿಕ್ವೆಸ್ಟ್ ಇದೆ, ಒಂದು ಅಶ್ವಥ್ ಅವರು ಹಾಡು ಹಾಡ್ಬೇಕಂತೇಳಿ. ಅಶ್ವಥ್ ಅವರು ಹಾಡು ಹಾಡ್ಬೇಕಂತೇಳಿ. ಸರ್ ಭಾಷಾ ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಒಂದು ಸಪೋರ್ಟ್ ಕೂಡ ಇದೆ. ಅಂಡ್ ತಾವುಗಳು ಪ್ರೋತ್ಸಾಹ ಕೊಡ್ತೀರಾ ಅಂತ ಬಂದಾಗ ಬೆಳಿತಾರೆ ಸರ್, 100% ಬೆಳಿತಾರೆ. ಥ್ಯಾಂಕ್ ಯು ಸೋ ಮಚ್ ಭಾಷಾ ಸರ್. ಥ್ಯಾಂಕ್ ಯು. ಎಸ್ ಸರ್.
ಅಶ್ವಥ್ ಅವರ ಹಾಡನ್ನ ಹಾಡಬೇಕು ಅಂತ ಹೇಳಿ ಭಾಷಾ ಅವರು ಹೇಳಿದ್ದಾರೆ. ಅಂಡ್ ಅನೇಕ ಕರೆಗಳು ಬರ್ತಾ ಇದೆ, ಸೋಷಿಯಲ್ ಮೀಡಿಯಾಗಳ ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ಆದ್ರೆ ಎಸ್ ಮಾತಾಡಬೇಕು. ಜೊತೆಗೆ ಅನೇಕ ಜನರು ಪ್ರಶಂಸೆಯ ಮಾತುಗಳನ್ನ ಆಡ್ತಾ ಇದ್ದಾರೆ ನಮ್ಮ ರಾಮ್ ಸಾಲಿನ್ ಅವರ ಬಗ್ಗೆ. ಎಸ್ ಸರ್, ಒಂದು ಅಶ್ವಥ್ ಅವರ ಹಾಡನ್ನ ಹಾಡಬೇಕು ಅಂತ ಹೇಳಿದ್ರು. ಓಕೆ, ಎಸ್ ಸರ್. ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ ಬರಿದೆ ಪಂಜರವಲ್ಲ ರಾಮ ರಾಮ ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ ಅಕ್ಕ ಕೇಳೆ ಎನ್ನ ಮಾತು ಚಿಕ್ಕದೊಂದು ಗಿಳಿಯ ಸಾಕಿ ಅಕ್ಕ ಕೇಳೆ ಎನ್ನ ಮಾತು ಚಿಕ್ಕದೊಂದು ಗಿಳಿಯ ಸಾಕಿ ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯ್ತಯ್ಯೋ ರಾಮ ರಾಮ ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ. ಓಕೆ, ಅದ್ಭುತವಾಗಿರೋ ಧ್ವನಿ, ರಿಯಲಿ ಅಮೇಸಿಂಗ್. ನಂಗೆ ಮಾತುಗಳು ಬರ್ತಾ ಇಲ್ಲ ಸರ್. ಅಂಡ್ ನಾನು ಕೈ ಮುಗಿಬೇಕು, ಆ ರೀತಿಯ ಧ್ವನಿ ತುಂಬಾ ಖುಷಿ ಆಯ್ತು, ಹೆಮ್ಮೆ ಆಯ್ತು. ಅಂಡ್ ಕಲೆ ಅನ್ನುವಂಥದ್ದಿದೆ ನೋಡಿ, ಯಾರಿಗೂ ಕೂಡ ಕಟ್ಟಿ ಹಾಕಕ್ಕಾಗಲ್ಲ ಅನ್ನುವಂತಹ ವಿಚಾರವನ್ನು ನಾನು ಇಲ್ಲಿ ಸ್ಮರಿಸಬೇಕಾಗುತ್ತೆ. ಅನೇಕ ವಿಚಾರಗಳನ್ನ ನಾವು ನೋಡ್ತೇವೆ, ಇದು ಸತ್ಯ ಅನ್ನೋದು 100%. ಯಾಕಂದ್ರೆ ಕಲೆ ಅನ್ನುವಂಥದ್ದು ಒಂದ್ಸಲ ನಮ್ಮಲ್ಲಿ ಇದೆ ಅಂತ ಬಂದಾಗ, ರಕ್ತಗತವಾಗಿ ಬಂದಿದೆ ಅಂತ ಬಂದಾಗ ಯಾರೊಬ್ರು ಕೂಡ ಏನ್ ಮಾಡಕ್ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಅದ್ಭುತವಾಗಿರೋ ಧ್ವನಿ, 100% ಹೇಳ್ತಾರೆ. ರಾಮ್ ಸಾಲಿನ್ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ, ತುಂಬಾ ದೊಡ್ಡ ಮಟ್ಟದ ವೇದಿಕೆಗಳು ಇವರಿಗೆ ಸಿಕ್ಕೇ ಸಿಗುತ್ತೆ, ನೋ ಡೌಟ್ ಅನ್ನುವಂಥದ್ದು. ಜೊತೆಗೆ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ಕಟೀಲ್ದ ಅಪ್ಪೆ ಏಪಲ ಉಲ್ಲೇರು ನರ್ನ ಆಶೀರ್ವಾದ ರಾಮ್ ಸಾಲಿನ್ ಮಿತ್ತುಂಡು ಆರ್ ಬೆಳೆ ಪೇರು ಬಂದ್ಬಿಡ ವಿಚಾರ ಮಸ್ತ್ ಜನ ಪನೊಂದುಲ್ಲೇರು. ಕಟೀಲ್ದ ಅಪ್ಪನ ಆಶೀರ್ವಾದ ರಾಮ್ ಸಾಲಿನ್ ತಿಕ್ಕೊಂಡು ಒಂದು ಪನ್ಪಿನಿ ಸಾಂಗ್ ಕಾರಣ ಐಕೆ ಒರಿಯನ್ ತೊರ್ಪೆರ ಬಲ್ಲಿ ಬಂದ್ಬಿಡ ವಿಚಾರ ಎಲ್ಲ ಪನೊಂದುಲ್ಲೇರು. ಎಸ್, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಬೆಳೆ ಪೇರು, ನೋ ಡೌಟ್ ಆ ಒಂದು ವಿಚಾರ. ಕುಡಂಜಿ ಕಾಲರ್ ಏನು? ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ ಸರ್. ನಮಸ್ತೆ ನಮಸ್ಕಾರ ಸರ್. ಇರ್ನಪುದರ್ ಸರ್, ಮಾಧವ್ ಪೂಜಾರ. ನಮಸ್ಕಾರ ಸರ್. ನಮಸ್ಕಾರ. ಪಾತ್ರ ಸರ್. ಬಾರಿ ಖುಷಿ ಆದ ನನಗೆ ಭಕ್ತಿ ಗೀತೆ ಹೇಳಿ. ಓಕೆ, ಅಂಚನೆ ದೇವ್ರ ಈಗ ಕಡಿಲ ಐನಾ तुम्ही ಪೊಬ್ಲಕ. ಥ್ಯಾಂಕ್ ಯು ಸರ್. ಸೊಲ್ಮೇಲೆ ಸರ್, ಮಾಧವ್ ಪೂಜಾರ ಸೊಲ್ಮೇಲೆ ಸರ್, ಸೊಲ್ಮೇಲೆ. ಓಕೆ ಓಕೆ ಓಕೆ, ಅನೇಕ ಪ್ರಶಂಸೆ ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಓಕೆ, ದರ್ಶಕ್ ಕೋಟ್ಯನವರು, ನಮ್ಗಳಿಗೆ ಹೊಸತ್ತು ಈ ಧ್ವನಿ, ತಮ್ಗಳಿಗೆ ಕೇಳಿರ್ತೀರಾ, ಎಷ್ಟು ವರ್ಷದಿಂದ ಪರಿಚಯ? ಅಂಡ್ ಸಡನ್ ಆಗಿ ವಾಯ್ಸ್ ಗಳು ಬಂದಿರುವಂತದ್ದ, ಸಡನ್ ಆಗಿ ಒಂದು ಟರ್ನ್ ಆಗಿರುವಂತದ್ದು ಆಸ್ ಎ ಗಾಯಕರಾಗಿ, ಅಥವಾ ಇನ್ನೊಂದು ಕೂಡ ಇದೇ ರೀತಿ ಇತ್ರ? ಇಲ್ಲ, ಗಾಯಕರು ಮುಂಚಿನಿಂದ ಗಾಯಕರೇ ಅವರು. ಓಕೆ, ಸಾಂಗ್ ಹಾಡ್ತಾನೆ ಇದ್ರು ಮುಂಚೆಯಿಂದ. ನಾ ಹೇಳಿದಲ್ಲ, ಸ್ಟೇಜ್ ಅಲ್ಲೆಲ್ಲ ಹಾಡ್ತಾ ಇದ್ರು. ಚಿಕ್ಕ ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಒಂದು ಹಾಡ್ತಾ ಇದ್ರು. ಬಟ್ ಅವ್ರಿಗೊಂದು ಸಪೋರ್ಟ್ ಸಿಗ್ಲಿಲ್ಲ, ಸ್ವಲ್ಪ ಭಯ ಇತ್ತು ಅವ್ರಿಗೆ. ಫಸ್ಟ್ ಸ್ಟೇಜ್ ಫಿಯರೆನ್ಸ್ ತುಂಬಾ ಇತ್ತು ಅವ್ರಿಗೆ, ಸ್ಟೇಜ್ ಭಯ ಇತ್ತು ಸ್ಟೇಜ್ ಹತ್ತದಂದ್ರೆ. ಬಟ್ ಒಳ್ಳೆ ಗಾಯಕರು, ಟೋನ್ ತುಂಬಾ ಚೆನ್ನಾಗಿದೆ, ಹೈ ರೇಂಜ್ ಅನ್ನ ಒಳ್ಳೆ ತಗೊಂಡು ಹೋಗ್ತೀವಿ. ನೋಡಿದಿಲ್ಲ ಸರ್ ಇವಾಗ ಕೇಳುವಾಗ? ಹೌದೌದು, ಖುಷಿ ಆಗುತ್ತೆ. ಅವರ ವಾಯ್ಸ್ ಟೋನೇ ಖುಷಿ ಆಗುತ್ತೆ. ನಾನು ತುಂಬಾ ಲಿರಿಕ್ಸ್ ಬರಿತೀನಿ, ಸಂಗೀತ ಕೇಳ್ತೀನಿ, ಹಾಡಿಸ್ತೀನಿ. ಬಟ್ ಇವರ ಟೋನ್ ನಂಗೆ ತುಂಬಾ ಇಷ್ಟ. ನಾನು ಎಷ್ಟು ಸತಿ ಹೇಳಿದ್ದೀನಿ, ನಿಮ್ಮ ರೇಂಜ್ ತುಂಬಾ ಇದೆ, ಆ ರೇಂಜ್ಗೆ ಸೂಟ್ ಆಗುವಂತದ್ದು ಬರಿಬೇಕು. ಅಂಡ್ ಆ ರೇಂಜ್ಗೆ ಇನ್ನಷ್ಟು ತಮ್ಮಗಳ ಪ್ರೋತ್ಸಾಹ. ಹೌದೌದು, ಖಂಡಿತವಾಗ್ಲು ನಾವು ಅವರೊಟ್ಟಿಗೆ ಇದ್ದೇವೆ. ನಾವು ಒಂದು ಟೀಮ್ ಇವಾಗ ವರ್ಕ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಸೊ ರಾಮನ್ ತುಂಬಾ ಸಪೋರ್ಟಿವ್ ಪರ್ಸನ್. ಅಂದ್ರೆ ಅವ್ರಿಗೆ ನಾನೇ ಬೆಳಿಬೇಕು, ನನ್ನ ಹೆಸರು ಇರಬೇಕು, ಒಂದು ಈಗೋ ಬರುತ್ತೆ ಒಬ್ಬ ಪರ್ಸನ್ಗೆ. ಬಟ್ ಈಗೋ ಇಲ್ಲ ಈ ಪರ್ಸನ್ಗೆ. ಖುಷಿ ಆಗುತ್ತೆ ಅಂಥವ್ರ ಜೊತೆ ವರ್ಕ್ ಮಾಡೋಕು ನಮ್ಗೂ. ಸಪೋರ್ಟ್ ಅವ್ರು ಇವಾಗ ನೋಡಿದಿಲ್ಲ ಸರ್, ಕಾಲ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಇನ್ನೂ ಕೂಡ ಇದೆ, ಲೈನ್ ಅಲ್ಲಿ ಇದ್ದಾರೆ. ಕೈಂಡ್ ಹಾರ್ಟೆಡ್ ಪರ್ಸನ್. ಖುಷಿ ಆಗುತ್ತೆ ವರ್ಕ್ ಮಾಡೋಕು. ಅವ್ರಿಗೆ ಒಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಅನ್ನು ಇನ್ನೂ ಮೇಲೆಗೆ ತಗೊಂಡು ಹೋಗ್ಬೇಕು. ಅದೇ ಆಸೆ ನಮ್ಗೆ ಇರೋದು. ಒಂದು ದೊಡ್ಡ ಚಾನೆಲ್ ಅಲ್ಲಿ ಹಾಡುಗಾರರಾಗಿ ನೋಡ್ಬೇಕು ನಮ್ಗೆ ಅವರನ್ನ. ನಿಜ ನಿಜ ನಿಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಗಳ ಸಪೋರ್ಟ್ ಇನ್ನಷ್ಟು ಬೇಕು. ಅಂಡ್ ಇನ್ನೊಂದು ಕರೆ ಇದೆ, ಕರೆಗಳು ಬರ್ತಾನೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಇರ್ನಪುದರ್ ಒಲ್ಪಡ್ದ ಸರ್? ಯಾನ್ ಮುಲ್ಕಿಡ್ದು ಇರ್ನಪುದರ್ ಸರ್? ಮೋಹನ್ ಸುವರ್ಣ. ಪಲ್ಲೆ ಸರ್, ಪಲ್ಲೆ
ಯಾನು ರಾಮ್ ಸಾಲೇಂದ್ರ ನಮಸ್ತೆ ನಮಸ್ತೆ ಸರ್. ನಮಸ್ತೆ ರಾಮ್ ಸಾಲೇಂದ್ರ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಈ ಪಾತ್ರ ಒಂದಿಜ್ಜಿ ಈ ಪಾತ್ರ ಕೇಳೊಂದಿಜ್ಜಿಗೆ ಹಾ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಯಾನ್ ಆಕ್ಚುಲಿ ಇರ್ನ ಮಲ್ಲ ಫ್ಯಾನ್ ಅನ್ನ ಈಗ ನಾನು ಕೊರೋನಾ ಟೈಮ್ ಆಲ್ಬಮ್ ಅಲ್ದಿರ್ತಾರೆ ಆಲ್ಬಮ್ ಮತ್ತೆ ಇದು ಆಕ್ಚುಲಿ ನಿಮ್ಮಿಂದ ವಿಷಯ ಸಾಂಗ್ ವೈರಲ್ ಆದ್ ಬಾರಿ ಪ್ರಚಾರ ಆದ್ ವಾಟ್ಸ್ಆಪ್ ಫುಲ್ ಆದ್ ಬೋರ್ಡ್ ದಕ್ಷಿಣ ಕನ್ನಡ ಅಂತಾರ ಅದೇ ಇರ್ನ ವಾಯ್ಸ್ ಸೂಪರ್ ಎಕ್ಸಲೆಂಟ್ చాలా పండ్రనేజ్ ಆಯ್ತು ಇತ್ತೆ ಎರಡು ಮೂಜಿ ಸಾಂಗ್ ಪಂಡರು ಬಾರಿ ಶೋಕ ಅಂಡ್ ಸೊ ಆಲ್ ದ ಬೆಸ್ಟ್ ಬಂದಿಲ್ಲ ಬಟ್ ಕ್ಯಾನ್ ಇರ್ನ ಕಸ್ಟಮರ್ ಬೇತೆ ಹಳೆ ಥ್ಯಾಂಕ್ ಯು. ಓಕೆ ನಾನು ಬರೀ ದಶು ಇರುತ್ತೆ. ನಮಸ್ತೆ ನಮಸ್ತೆ ಸರ್. ಯಾನ್ ಆರ್ನಲ್ಲ. ನಮಸ್ತೆ ದಶು ಅವರೇ. ನಮಸ್ತೆ ನಮಸ್ತೆ. ಯಾನ್ಲ ಇರ್ನ ಕಸ್ಟಮರ್ ಇರ್ನ ಅಕ್ವೇರಿಯಂ ನನ್ಗೆ ಇನ್ಕೊನಪ್ಪ. ಅಂದೆ ಥ್ಯಾಂಕ್ ಯು ಸರ್. ಓಕೆ ಓಕೆ ರಿಲೇಶನ್ಶಿಪ್ ನೀವು ಬಾರಿ ಕೊಂಡ್ಬಿಟ್ಟು ಬೋಲ್ದುಂಡೆ ಶಾಪ್ ಉಂಟು ಪೆಟ್ ಶಾಪ್. ಸರ್ ನೆಕ್ಸ್ಟ್ ಟೈಮ್ ಬಂದಾಗ രണ്ട് ಪದ್ಯ ಬಂಪಾಲೆ ರಾಮ್ ಸಲೇನಡ ಪದ್ಯ ನಿಜವಾದ ಪಂಪೋಡ್ದೆ ಅಪ್ಪ ನಾರಲ್ಪ ಬ್ಯೂಸಿ ಪನಾಗೆ ನಮ್ಮ ಕಾರಣ ಪದ್ಯ ಪಂಪೋರೆ ಅಬ್ಜೆಕ್ಟ್ ಆರ್ನ ಕಸ್ಟಮರ್ ಸೈಡ್ ಓಕೆ ಓಕೆ ಸರಿ ಸರ್ ಥ್ಯಾಂಕ್ ಯು. ಎನಿವೆ ಯಾನ್ ರಾಮ್ ಸಲೇನ್ಗೆ ಬೆಸ್ಟ್ ವಿಶಸ್ ಪರೊಂದುಲ್ಲ ಎಂಕಲ್ಲ ಇಡೀ ಫ್ಯಾಮಿಲಿ ಪರವಾದ ಆರ್ ನನಾದ್ ಮಲ್ಲ ಸಿಂಗರ್ ಅದು ಮುಡ್ದು ಬರೋಡಿಗೆ ದಕ್ಷಿಣ ಕನ್ನಡ ತಂದು ಎಂಕಲ್ಲ ಫುಲ್ ಸಪೋರ್ಟ್ ಅವರಿಗೆ ಉಂಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಕುಡಂಜಿ ಕಾಲರ್ ಉಳ್ಳೇರು. ಎಸ್ ಸರ್. ಹಲೋ ಸರ್ ನಮಸ್ತೆ. ಬಿಫೋರ್ ದಟ್ ಎಸ್ ಕಾರ್ ಮಲ್ತಿನಾರೆ ಇರ್ನ ಅಕ್ವೇರಿಯಂ ಅತೆ ಓಕೆ ಒಂದು ಮೀನ್ ದ ರಿಲೇಶನ್ಶಿಪ್ ಅದೇ ಒಂಜಿ ಕಡೆ ಬದುಕ್ತೇನೆ ಮೀನ್ ಕುಡಜಿ ಕಡೆ ಸಾಯ್ತೀನಿ ಕಾಂಬಿನೇಷನ್ ವೆರಿ ಬ್ಯೂಟಿಫುಲ್. ಆಯ್ತು ಒಟ್ಟಿಗೆ ಹಾಕಲ್ಲ ಪ್ರತಿಭೇದದೊಂಡು ಅವೇ ನಕಲು ಬೆಳೆ ಪಾವನ್ಲೇರು ಅವು ವೆರಿ ಬ್ಯೂಟಿಫುಲ್ ಪರ್ಮನೆಂಟ್ ರಿಲೇಶನ್ಶಿಪ್. ಎಸ್ ಸರ್ ಕುಡಂಜಿ ಕಾಲರ್ ಅಲ್ಲೇ. ಹಲೋ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಸರ್. ಈಗ ಬುಧರ್ ಸರ್ ಒಲ್ಪದ ಯಾನ್ ದಿಲೀಪ್ ಸಸಿತ್ಲನ್ನು ದಿಲೀಪ್ ಪಾತಿಯರ್ನು. ನಮಸ್ತೆ ದಿಲೀಪ್ ಅಣ್ಣ ಪಾತಿಯರ್ಲಿ ಸರ್. ಯಾನ್ ರಾಮಣ್ಣನ ಮಲ್ಲ ಫ್ಯಾನ್ ರಾಮ್ ಕಾಲಿಯನ್ನ ಎಂಗನ ಊರ್ದಾರೆ ಸಸಿದ್ದಾರೆ. ಓಕೆ ಓಕೆ ಕಾರ್ಯಕ್ರಮ ಸರ್ ಇಂಚಿನ ಒಂಜಿ ವ್ಯಕ್ತಿ ನಕಲೇನು ನಮ್ಮ ಸ್ಟುಡಿಯೋ ಎತ್ತದು ಒಂಜಿ ಆಗನ ಒಂಜಿ ಅಭಿಪ್ರಾಯಕ್ಕೆ ಪ್ರಕಾರ ನಮ್ಮ ಇಡೀ ತುಳುನಾಡು ಮಸ್ತ್ ವೈರಲ್ ಆವಂದುಲ್ಲೇರು ಇಂಚಿನ ಕಲಾವಿದರು ನನಾತು ದುಂಬು ಬರೋಡು. ಓಕೆ 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 ಎಸ್ ಸರ್ ಎಸ್ ಸರ್. ದೇವರ ಆಶೀರ್ವಾದ ಉಪ್ಪಾಡು ಅಂದತೆ ನನಾತು ಎಸ್ ಎಸ್ ನನಾತಾರ ವೈರಲ್ ಆವೋಡು ಪಂದು ಎಂಗನಲ್ಲ ಒಂಜಿ ಆಸೆ. ಥ್ಯಾಂಕ್ ಯು ಎಡ್ಡೆ ಕಾರ್ಯಕ್ರಮ ಸರ್ ಎಡ್ಡೆ ನಮ್ಮ ಕುಡ್ಲದ ಕಣ ಬಾರಿ ಎಡ್ಡೆ ಕಾರ್ಯಕ್ರಮ ಇಂಚಿನ ಕಾರ್ಯಕ್ರಮ ನನಾತು ನಿಕಲ್ ಮಲ್ಪೊಡನ್ನ ಎಂಗನಲ್ಲ ಒಂಜಿ ಆಸೆ. ಥ್ಯಾಂಕ್ ಯು ಸರ್ ಸೊ ಮಚ್. ಓಕೆ ಎಡ್ಡೆ ಪ್ರತಿಭೆ ಏಪಲ ಉಪ್ಪುನಾಗ ನಮ್ಮ ಏಪಲ ಇಲ್ಲ ಸರ್ ಅಕಲೊಟ್ಟಿಗೆ ನೋ ಡೌಟ್ ನಮ್ಮ ಊರ್ದಕ್ಲನ್ನ ನಮ್ಮ ಏಪಲ ಬುಡ್ದುಕೊಟ್ಟು ಪ್ರಶ್ನೆನೇ ಇಜ್ಜಿ. ಥ್ಯಾಂಕ್ ಯು ಸೋ ಮಚ್. ಕುಡಂಜಿ ಕಾಲರ್ ಅಲ್ಲೇ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಮೇಡಮ್ ನಮಸ್ತೆ. ಇರ್ನ ಬುಧರು ಒಲ್ಪಡ್ದು ಹಳೆ ಅಂಗಡಿದ್ದು ಪಾತಿರ್ಲಿ ಪುದರ್ ಸುಶೀಲ ಮೇಡಮ್ ನಮಸ್ಕಾರ. ಪಾತಿರ್ಲಿ ಮೇಡಮ್ ಪಾತಿರ್ಲಿ ಮೇಡಮ್. ಪದ್ಯ ಬಾರಿ ಶೋಕ ಅವನು ರಾಮ್ ಸಾಲಿಯನವ್ರನ್ನ ಮಾರೊಂದು ತೆಲಂಗಡ್ ಮೀನು ಬರಕನ್ನ ಪೇರು ಬಾರಿ ಶೋಕ ಸಾಂಗ್ ಬಾರಿ ಶೋಕ ಅಂದಾರ್ನ ಅಂದೆ ಮೀನ್ ತೋರ ಮೇರಡ ಮೀನ್ ತೊಂದ್ರೆ ಅಲೆಂಗಡ್ ಮೇರಡನೇನಾ ಅಂದಂದು. ಓಕೆ ಓಕೆ ದಾದ ಬಂದ್ಪರ ಉಳ್ಳೇರಿ ಪಾತಿರ್ಲಮ್ಮ. ಸರಿ ಪಲ್ಲೆ ಮೇಡಮ್. ಹಲೋ ಸುಶೀಲ ಬಂಡದು. ನಮಸ್ತೆ ಅಕ್ಕ. ನಮಸ್ತೆ ಪಲ್ಲೆ. ನಮಸ್ತೆ. ಬಾರಿ ಶೋಕ ಅಂದ ಸಾಂಗ್ ಇರ್ನ ಅಂದೆ. ಥ್ಯಾಂಕ್ ಯು ಸಪೋರ್ಟ್ ಉಪ್ಪಾಡು ಅಂಚೆನೆ ಮೀನುಗಳ ಸಪೋರ್ಟ್ ಬರ್ಲಿ. ಥ್ಯಾಂಕ್ ಯು ಮೇಡಮ್ ಸುಶೀಲ ಮೇಡಮ್. ಥ್ಯಾಂಕ್ ಯು ಓಕೆ. ಅನೇಕ ಕರೆಗಳು ಬರ್ತಾ ಇದೆ. ಜೊತೆಗೆ ಕೆಲವು ಹಾಡುಗಳನ್ನು ಕೂಡ ಹಾಡಬೇಕು. ಇದು ನನ್ನ ಕೋರಿಕೆ ಕೂಡ ಹೌದು. ಒಂದು ಹಾಡು ಅದ್ಭುತವಾದ ಹಾಡು. ತಮ್ಮ ಹಾಡುಗಳನ್ನು ಕೇಳಿದಾಗ ತಾಯಿಯ ಬಗ್ಗೆ ಇರುವಂತಹ ಹಾಡು ತಾವು ಹೇಳಿದಿರ ಹಾಡ್ತೀನಿ ಅನ್ನುವಂಥದ್ದು. ಎಸ್ ದುಡ್ಡು ಕೊಟ್ಟರೆ ಬೇಕಾದುದು ಸಿಗುತ್ತೈತೆ ಅನ್ನುವಂಥ ಒಂದು ಹಾಡಿದೆ ಈ ಒಂದು ಹಾಡು. ಓಕೆ ಸ್ವಲ್ಪ ಲಿರಿಕ್ಸ್ ಯಾಕಂದ್ರೆ ನಾವು ಪ್ರತಿಯೊಂದು ಹಾಡು ಹಾಡುವಾಗ ನಂಗೆ ಲಿರಿಕ್ಸ್ ಇಲ್ಲದೆ ಹಾಡ್ಲಿಕ್ಕೆ ಹೌದು. ಯಾಕಂದ್ರೆ ಈ ಗಜನೆ ಟೈಪ್ ಆಗಿ ನಂಗೆ ಲಿರಿಕ್ಸ್ ಯಾವುದು ನೆನಪಿರಲ್ಲ. ಓಕೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು
ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರ ನಿಂತ ತಾಯಿ ತಿಳಿದಿದಲ್ದು, ಜೀವ ಇಟ್ಟಿತ್ತು ನಿನ್ನ ಮ್ಯಾಲು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು. ಕೂಲಿ ನಾಲಿ ಮಾಡಿ ಶಾಲಿ ಕಳಿಸಿದಳು ಜಾಣನಾಗಲೆಂತ, ಚಿನ್ನದಂತ ಹೆಣ್ಣು ನೋಡ್ಯಾಳು ನಿನ್ನ ಮದುವಿಗಂತ. ಕೂಲಿ ನಾಲಿ ಮಾಡಿ ಶಾಲಿ ಕಳಿಸಿದಳು ಜಾಣನಾಗಲೆಂತ, ಚಿನ್ನದಂತ ಹೆಣ್ಣು ನೋಡ್ಯಾಳು ನಿನ್ನ ಮದುವಿಗಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ, ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗಿದ್ದ, ಮುಪ್ಪಿನ ತಾಯಿ ಏನೇನು ಕನಸ ಕಟ್ಟುಕೊಂಡು ಕುಂತಿತ್ತ, ಕನಸು ಕನಸಾಗೆ ಉಳಿತ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಥ್ಯಾಂಕ್ ಯು. ನಾವು ಹೇಳಬೇಕು ತಮಗೆ ಅದ್ಭುತವಾಗಿಂತ ಹಾಡು, ತಾಯಿಯ ಒಂದು ಮಹತ್ವ ಇರುವಂಥ ಹಾಡು. ಅಂಡ್ ಅತ್ಯದ್ಭುತವಾಗಿ ಹಾಡಿದ್ದಾರೆ ರಾಮ್ ಸಾಲ್ಯನ್ ಅವರು. ಮಿನುವರುವಂತಹ ವ್ಯಕ್ತಿಯಲ್ಲಿ ಅದ್ಭುತವಾಗಿರುವಂಥ ಪ್ರತಿಭೆ ಇದೆ. ಪ್ರತಿಭೆಯನ್ನು ಬೆಳೆಸುವಂತಹ ಉಳಿಸುವಂತಹ ಕರ್ತವ್ಯ ನಮ್ಮ ತುಳುವರಲ್ಲಿ ಇರುವಂಥದ್ದು. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಪೂರ್ಣಿಮಾ ಬಂದು ಪೂರ್ಣಿಮಾ ಒಲ್ಪಡ್ದು ಹಳೆ ಅಂಗಡಿ ಪಾತಿರ್ಲೆ ಮೇಡಮ್. ನಮಸ್ತೆ ರಾಮಣ್ಣ. ನಮಸ್ತೆ ನಮಸ್ತೆ ಪೂರ್ಣಿಮಕ್ಕ. ಗೊತ್ತಾಂಡೆ ಗೊತ್ತಾಂಡೆ ಎಂತಲ್ಲ ಸೌಖ್ಯನೇ? ಹಾ ಸೌಖ್ಯ ಸೌಖ್ಯ. ಹೆಡ್ ಸಾಂಗ್ ಬನ್ನೊಂದುಲ್ಲಾರು ಮರಣೀರ್ ದಿಂಚಿ ಬನ್ನೊಂದುಲ್ಲೇರು ದಾಸು ಅಂಡ ಟೈಮ್ ದಿಕ್ಕೊಂದಿತ್ತು ದಾಸು ಕೊಟ್ಟೆ. ನಮಸ್ತೆ 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 ಮೇಡಮ್. ಹಳಂಗಡಿದ ದಿಂಚಿ ಟೈಮ್ ದಿಕ್ಕಿಜಿ ಬೊಕ ನಮ್ಮ ರಾಮಣ್ಣನ ಒಂಜಿ ಪೂರ ಮಾತೆರೆಗ್ ಇಡೀ ಲೋಕ ಗೊತ್ತು ಮಲ್ಪಡು ಬಂದು ಈರ್ನ ಒಂಜಿ ಸಾಕಾರ ಮಲ್ತೊಂದುಲ್ಲಾರು. ಐಕ್ ಈರ್ನ ಈ ಸಕ್ಸಸ್ ಆವಡು ಅಂಚನೆ ಒಂಜಿ ಮಲ್ಲ ಮಲ್ಲ ಚಾನಲ್ ನೆಕ್ಸ್ಟ್ ತೋಜಿದ್ ಬರೋಡು ಬಂದು ಎಂಕ್ಲ ಆಶಯ. ನಿಜ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದೊಟ್ಟಿಗೆ ಕುಡಂಜಿ ಕಾಲರ್ ಬಿಫೋರ್ ದಟ್ ಕೆಲವು ಕಾಲ್ ಬರೋದುಂಡು. ಅಂಚನೆ ಕೆಲವರ ಕೋರಿಕೆಲ ಉಂಡು. ಪುನೀತ್ ರಾಜ್ಕುಮಾರ್ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಒಂಜಿ ಪದ್ಯ ಪನ್ನೋಡು ರಾಮ್ ಸಾಲ್ಯನ್ ಬಂದು ಅವ್ರನ್ನ ಒಂಜಿ ಕಂಠ ಸಿರಿಡ್ ಪುನೀತ್ ರಾಜ್ಕುಮಾರ್ ಒಂಜಿ ಪದ್ಯ ಬೋರ್ಡ್ ಬಂದು ಅಂಚಿನ ಕೋರಿಕೆ ಬರೋದುಂಡು ಕೆಲವು ಜಂತ. ಸೊ ಸೋಷಿಯಲ್ ಮೀಡಿಯಾಡ್ಲ ಅಂಚನೆ ಫೋನ್ ಕಾಲರ್ಲ ಪನ್ನೋದುಲ್ಲೇರು ಐಕ್ ಬೋಡಾದ ಆ ಪದ್ಯ ಎಲ್ಲ ಒಂಜಿ ಪನೋಲಿಯೇ ಒಂಜಿ ಪುನೀತ್ ರಾಜ್ಕುಮಾರ್ ನನ್ನ ಪದ್ಯ. ಎಸ್ ಸರ್. ಬಿಫೋರ್ ದಟ್ ಯಾನ್ ನಮ್ಮ ದರ್ಶು ಕೋಟಿ ಅನ್ನಡ ಒಂಜಿ ಪಾತ್ರ ಕೇಳೋಡು ಇರೆಗ್ಲ ಗೊತ್ತು ರಾಮ್ ಸಾಲ್ಯನ್ ಮಸ್ತ್ ಮಲ ಮಾಡಿಟ್ಟು ವೈರಲ್ ಆಯ್ರ ಮಸ್ತ್ ಕ್ಲಿಕ್ ಕಾಂಡ್ ಆ ಸಂದರ್ಭ ఆయన ಅಂಚಿನ ಕೆಲವು ಎಲ್ಲಿಯ ಘಟನೆ ಇರಲಿ ಗೊತ್ತು. ಒಂಜಿ ಹಾಸ್ಯ ವಿಚಾರನ ಭಕ್ತಿ ಗೀತದ ದಾಟಿಡ್ ಪಂಡೆ ಈರ್ ದಾದ ತುಪ್ಪರ ಆ ವಿಚಾರ ಮಲ್ಲ ಮಟ್ಟ ಕಾಂಟ್ರವರ್ಷಿಯಲ್ ಆದಿತ್ತು. ನಮ್ಮ ದಾದ ಮಲ್ದರ್ ಗೊತ್ತು ಜನ ಮಲ್ಲ ಒಂಜಿ ಅಪರಾಧ ఆయన ಅಂಚಿನ ವಿಚಾರ ಹಿಡಿತ ತಪ್ಪು ನಟ್ಟಿ ಅದ ಬೆಳಗ ನಮ್ಮ ದೇವರ ನಮ್ಮ ಮಿತ್ತು ಊಳ ಇಜ್ಜಿ ನಂಬಿಕೆ ಒಂದು ಯಾರಾದು ಪಡು ಈರಾದು ಪಡು ಏಲಾದು ಪಡು ನಮ್ಮ ಹಿಡಿದು ಮಲ್ಲ ಹತ್ತು ಪಡ ನಂಬಿಕೆ ದಾದ ಅಂಚಿನ ತಪ್ಪು ರಾಮಣ್ಣದಾಲ ಮಲ್ತಜೇರ್ ಫಸ್ಟ್ ಆಫ್ ಆಲ್. ಬಟ್ ರಾಮಣ್ಣವೇನೊಂಜಿ ಎಡ್ಡೆ ರೀತಿಡ್ ಗೆತೊನಿಯರ್ ಇಂಕ ಮಸ್ತ್ ಖುಷಿ ಅಂಡ್ ಅವು ಪಂಡ ನಮ್ಮ ಏನ ಮಲ್ತನಲ್ಲ ಒಂಜಿ ಸೈಡ್ ಮಲ್ಪನಕ್ ಲುಕ್ ಕರೆಕ್ಟ್ ಅದೇ. ಬಟ್ ಅವೇನಾರು ಪಾಸಿಟಿವ್ ಆದ್ ಗೆತೊನಿಯರ್
ಅವೇನ ರೆಡ್ಡೆ ರೀತಿ ಗೆತನು ಹೆಂಗೆ ಕಾರಣ ಮಿತ್ತ ಅವು ಖುಷಿ ಅಂಡ್ ದಪ್ಪಂಡ ಅವೇನು ನೆಗೆಟಿವ್ ಅದು ಗೆತೊಂದಲ್ಲಿ ಬಟ್ ಅವೇನು ಪಾಸಿಟಿವ್ ಅದು ಗೆತನಿ ಯಾರು ನಪ್ಪ ಅದೇನು ತಪ್ಪು ನಡೊಂದೇರು ಅವು ಅವು ಜನಗಳ ಮನಸ್ಸು ಮುಟ್ಟುದು ನಾವು ಬಟ್ ಅವ್ರ ಅಂಚಿನ ತಪ್ಪು ತಾಳ ಮಲ್ತಿದ್ರು ಅವು ಕರೆಕ್ಟ್ ದೇವೇರ್ನ ಸಾಂಗ್ ದಾಟಿನ ಬಟ್ ಐಟಲ್ಲ ದುಂಬು ಸಾಂಗ್ ಬೇತೆ ಸಾಂಗ್ ಇತ್ತು ಅವೇನ ದೇವೇರ್ನ ಸಾಂಗ್ ಡಬ್ಬು ಮಲ್ತಿದ್ದೀನಿ ಅದು ತುಂಬಾ ಬೇತೆ ಸಾಂಗ್ ಬರ್ತಿತ್ತು ನಾವು ಟ್ಯೂನ್ ನೋಡು ಬಟ್ ರಾಮಣ್ಣ ಅವು ಟ್ಯೂನ್ ನೋಡು ಬಂತೇರ್ ಬಂದು ಒಂಜಿ ವೈರಲ್ ಆದಿತ್ತು ಬಟ್ ಐಟ ಹತ್ರ ಆ ದೇವೇರ್ನ ಒಂಜಿ ಆಶೀರ್ವಾದನೆ ರಾಮಣ್ಣ ಮಿತ್ತಗಂತ ಬಾರಿ ಸೋಕುದ ಲಿರಿಕ್ಸ್ ಲಾರು ಉದಯ ಭಾಸ್ಕರ್ ಬರಿತಿನ ಬಾರಿ ಖುಷಿ ಆಯ್ತು ಎಂಕ್ ಲ್ಯಾನ್ ಬರಪೆ ಮಸ್ತ್ ಲಿರಿಕ್ಸ್ ಬಟ್ ಅವು ಖುಷಿ ಆಯ್ತು ಎಂಕ ಬರಿತಿನ ಬಾರಿ ಪೊರ್ಲು ರಾಮಣ್ಣ ಅವೇನು ಪಾಸಿಟಿವ್ ಆದ ಗೆತನು ಏರ್ಪಂಡ ಎಡ್ಡೆ ರೀತಿ ಗೆತನು ಏರ್ ಜನಕ್ಕೆಲ್ಲ ಒಂದು ಸಜೆಷನ್ಸ್ ಅವೇನು ಪಾಸಿಟಿವ್ ಆದ ಗೆತೊಂದು ಐಕೊಂಜಿ ಮಾಪು ನಟ ಒಂದು ಅವಿನ ನೆಕ್ಸ್ಟ್ ಅವೇನು ಎಡ್ಡೆ ರೀತಿ ಕಾಣ್ತಾರೆ ಅವು ಮಸ್ತ್ ಖುಷಿ ಕಟೀಲ್ ದಪ್ಪನ ಭಕ್ತಿ ಸುಗ್ಗಿಪು ಬಣ್ಣ ಬಾರಿ ಪೊರದ ಪದ್ಯಲ್ಲ ಮಾಡಿದ್ದಾರೆ ಅವು ದೇವರು ಪನ್ಪಾಯಿ ಪನ್ಪಾಯಿನಿ ಪನ್ನ ವಿಚಾರ ದೇಪನಾಗ ಮಾತ್ರ ಇಲ್ಲ ಒಂಜಿ ಭಾಗ್ಯ ಯೋಗ ಭಾಗ್ಯ ದಿಕ್ಕು ಕಟೀಲ್ ದಪ್ಪನ ಪದ್ಯ ಪನ್ಪಂಚಿನ ಸೊ ಈ ವಿಚಾರದ ನಾನೊಟ್ಟು ದಯಪಡಾಗ ನಮ್ಮ ಕಾಕತಾಳೀಯವಾದ ಏರ್ಲಾ ಮನ್ಪುಜೆ ದೇವರೇ ನಮ್ಮ ಏರ್ಲಾ ಅಂಚ ಮನ್ಪುಜೇರು ರಾಮಸಲಿನ ಭಾರಿ ಭಕ್ತಿ ಉಂಡಾರ್ನ ಒಂಜಿ ಪದ್ಯಡ್ ಧ್ವನಿಟ್ಟು ಬತ್ತಿನ ಆಂಜನೇಯನ ಪದ್ಯಕ್ಕೆ ನನಗೆ ಗೊತ್ತಾಗ್ತದೆ ಎಸ್ ಸರ್ ಕಾಲ್ ಬರೋದುಂಡು ಒಂಜಿ ಕಾಲ್ ದೆತ್ತಿ ಬೊಕ್ಕ ಇರ್ನ ಎಸ್ ಪುನೀತರ್ನ ಪದ್ಯ ಕೇನ್ಗ ಹಲೋ ಸರ್ ನಮಸ್ತೆ 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 ಸರ್ ಇದನ್ನ ಪುತ್ರ ಒಲ್ಪಡ್ದೆ ಸರ್ ಯಾನು ಮನೀಶ್ ಬಂದ್ ವಿಟ್ಲಾರ್ದ ಮನುಷ್ಯರ್ ನಮಸ್ತೆ ಸರ್ ಪಾತಲ್ಲ ಸರ್ ನಮಸ್ತೆ ಪಾತಲ್ಲ ಸರ್ ಅದೇ ಪಾತಲ್ಲ ಸರ್ ಕೇಳಿ ಪಾತಲ್ಲ ಪಾತಲ್ಲ ಸರ್ ಅವೇ ರಾಮಣ್ಣನ ಪಾತ್ರ ಅಂತ ಪಾತಲ್ಲ ಸರ್ ಪಾತಲ್ಲ ರಾಮಣ್ಣಲ್ಲೇ ಪಾತರ್ಲೆ ಹಲೋ ರಾಮಣ್ಣ ನಮಸ್ತೆ ಅಣ್ಣ ಪನ್ಲೆ ಮನುಷ್ಯರೇ ರಾಮಣ್ಣ ಯಾನ್ ಇರ್ನ ಫ್ಯಾನ್ ಆಡ್ಪೋತೆ ಇರ್ನ ವಾಯ್ಸ್ ಅವಡ್ ಇರ್ನ ಸಾಂಗ್ ಮಸ್ತ್ ಮಸ್ತ್ ಸೂಪರ್ ಆತ ಮಸ್ತ್ ಪೊರ್ಲು ಉಂಡು ಥ್ಯಾಂಕ್ ಯು ಅಣ್ಣ ಇರ್ ನಂಗೆ ಎಡ್ಡೆ ಸಿಂಗರ್ ಅದು ತೂಡು ಪಣದು ಮಸ್ತ್ ಆಸೆ ಥ್ಯಾಂಕ್ ಯು ಅಂತಾನೆ ಅರೆ ದರ್ಶನ್ ಇರತ್ತೆ ನಮಸ್ತೆ ನಮಸ್ತೆ ಮನುಷ್ಯನ ನಮಸ್ತೆ ದರ್ಶನ್ ಏನ ಸಪೋರ್ಟ್ ಎಂಗ್ಲೆ ಬೋರ್ಡು ಏನ ಕಮೆಂಟ್ಸ್ ಬರ ಬರ್ಪುಣ ಎಂಗ್ಲೆ ತುಪ್ಪ ಏಪಗ್ಲುಂಟು ಅಂತ ನಂಗೆ ಹೊಸ ಹೊಸ ಕಲಾವಿದರನ್ನು ಪೂರ ನಿಕ್ಲೆ ಪರಿಚಯ ಮಾಡ್ಕೊಂಡುಲ್ಲಾರ ಮಸ್ತ್ ಖುಷಿ ಅಂದೆ ಕಲಾವಿದರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನಂತಾನೆ ಆರೆ ರಾಮಣ್ಣ ಎಡ್ಡೆ ಸಾಂಗ್ ಪಂಡದ ಒಂದೊಂದು ಎಡ್ಡೆ ಸಾಂಗ್ ಪನ್ನಡೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಇನ್ನೊಂದು ಕರೆ ಇದೆಯಾ ಓಕೆ ಎಸ್ ಸರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪದ್ಯ ಪನ್ನೋಡು ಬಂದ್ಬಿಡ ಕೋರಿಕೆ ಉಂಡು ಜನಕ್ಲೇನ ಎಸ್ ಸರ್ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗ್ಗೆ ಮನೆಯ ಮನಗಳಲ್ಲೂ ಆರಾಧಿಸರ ಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೂಡ ಪುನೀತ್ ರಾಜ್ಕುಮಾರ್ ದೊಡ್ಡ ಅಭಿಮಾನಿ. ಯಾಕಂದ್ರೆ ನಾನು ಮೊದಲಿಂದಲೂ ಈಗಂತಲ್ಲ, ನನಗೆ ಜಾಸ್ತಿ ಫಿಲ್ಮಲ್ಲಿ ಆಟಿಟ್ಯೂಡ್ ಜಾಸ್ತಿ ತೋರಿದ್ರೆ ನಂಗೆ ಇಷ್ಟ ಆಗಲ್ಲ. ಅಂತ ವ್ಯಕ್ತಿಯನ್ನು ನಾನು ಇಷ್ಟಪಡಲ್ಲ. ಅದರಲ್ಲಿ ಆಟಿಟ್ಯೂಡ್ ಇಲ್ಲದೆ ಇರುವಂಥ ವ್ಯಕ್ತಿ ಅಂದರೆ ಪುನೀತ್ ರಾಜ್ಕುಮಾರ್ ನನ್ನ ಲೆಕ್ಕದಲ್ಲಿ. ಅವರ ಅಣ್ಣ ಕೂಡ ರಾಘವೇಂದ್ರ ರಾಜ್ಕುಮಾರ್ ಅವರನ್ನು ನಾನು ಕಂಡಿದ್ದೇನೆ, ಎದುರಿಗೆ ನೋಡಿದ್ದೇನೆ. ತುಂಬ ಒಂದು ಅಂದರೆ ಅಭಿಮಾನಿ ವರ್ಗದವರನ್ನು ತುಂಬ ಭಾರಿ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ. ಸೊ ನಾನು ಆಮೇಲೆ ಅವರು ತೀರೋದ ನಂತರ ಅವರ ಬಗ್ಗೆ ಎಲ್ಲ ಗೊತ್ತಾದ ಮೇಲೆ ಅಂತೂ ಹೇಳಲಿಕ್ಕಿಲ್ಲ, ನಮ್ಮ ಇದು ಇಲ್ಲಿ ಯಾರು ಇರ್ಲಿಕ್ಕಿಲ್ಲ ಅಂತ ಆ ತರದ ವ್ಯಕ್ತಿ. ಯಾಕಂದ್ರೆ ನಾನು 10 ರೂಪಾಯಿ ಕೊಟ್ಟರು ದಾನ ಮಾಡಿದ್ದೇನೆ ಅಂತ ತೋರಿಸೋ ಟೈಮಲ್ಲಿ ಅವ್ರು ಇಷ್ಟೆಲ್ಲ ಮಾಡಿ ಅದು ಯಾರಿಗೂ ಜನಗಳಿಗೆ ಇದುವರೆಗೂ ಅವ್ರು ಹೋದ ಮೇಲೆ ಗೊತ್ತಾಗಿದ್ದೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಅವರಂತ. ಫ್ಯಾಕ್ಟ್. ಹೌದು, ನಮ್ಮ ಸಂಬಂಧಿಕರಲ್ಲ, ನಮ್ಮ ಅಣ್ಣ ತಮ್ಮಂದಿರಲ್ಲ, ಆದ್ರೂ ಕೂಡ ಪ್ರತಿಯೊಬ್ರು ಕೂಡ ಹತ್ತಿದ್ದಾರೆ. ನನ್ನ ಲೆಕ್ಕದಲ್ಲಿ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರು ತೀರುವುದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಯಾರು ಕ್ಯಾರ್ ಮಾಡಲ್ಲ. ಆದ್ರೆ ಪುನೀತ್ ರಾಜ್ಕುಮಾರ್ ತೀರೋದ್ಮೇಲೆ ಯಾವುದೇ ಒಂದು ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಬೇಸರ ಪಡ್ಕೊಂಡಿರೋದಂತ ದೇಶ ಇಲ್ಲ, ರಾಜ್ಯನೇ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಖಂಡಿತ ಫ್ಯಾಕ್ಟ್, ದಟ್ ರಿಯಲ್ ಫ್ಯಾಕ್ಟ್, ಡೌಟ್ ಇಲ್ಲ. ಪುನೀತ್ ರಾಜ್ಕುಮಾರ್ ಅಮರ್, ಯಾವತ್ತೂ ಕೂಡ ಅವರು ಸಾವಿಲ್ಲ, ಅವರು ಅಮರರಾಗಿರ್ತಾರೆ, ನಮ್ಮ ಹೃದಯದಲ್ಲಿ ಯಾವತ್ತೂ ಕೂಡ ಇದ್ದೇ ಇರ್ತಾರೆ ಅನ್ನೋದು ಅಷ್ಟೇ ಸತ್ಯದ ವಿಚಾರ. ಯಾಕಂದರೆ ಗೊತ್ತಿದೆ ಎಲ್ರಿಗೂ ಕೂಡ, ಹೇಳಬೇಕಾಗಿಲ್ಲ. ನಮ್ಮ ಸಂಬಂಧಿಕರಲ್ಲ, ಬಂಧು ಬಳಗಲ್ಲ,
ಆದರೂ ಕೂಡ ನಮ್ಮ ಕುಟುಂಬದವರಲ್ಲ, ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಅತ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಬೇಸರ ಆಗಿದೆ, ಪ್ರತಿಯೊಬ್ಬರು ಕೂಡ ನೋವಾಗಿದೆ. ಅಂತಹ ಒಂದು ಅದ್ಭುತವಾಗಿರುವಂಥ ವ್ಯಕ್ತಿ, ಅವರು ಮಾಡಿರುವಂತಹ ಕೆಲಸ ಸಮಾಜ ಸೇವೆ ದೇವರು ಮೆಚ್ಚಿರುವಂಥದ್ದು. ಸೊ ಹಾಗಾಗಿ ದೇವರಿಗೆ ಪ್ರೀತಿಯಾಗಿ ಆದಷ್ಟು ಬೇಗ ಕರೆದುಕೊಂಡು ಬಿಟ್ಟಿದ್ದಾರೆ ಅನ್ನುವಂತಹ ಒಂದು ಭಾವನೆ. ಆದರೆ ಅವರ ಒಂದು ಅದ್ಭುತವಾಗಿರೋ ವ್ಯಕ್ತಿತ್ವ ನಮ್ಮ ಕಣ್ಣ ಮುಂದೆ ಯಾವತ್ತೂ ಕೂಡ ಇದೆ. ಆ ಒಂದು ಅದ್ಭುತವಾಗಿರೋ ನಗು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಅಂಡ್ ಎಸ್ ಸರ್, ಕೊನೆಯದಾಗಿ ಸರ್, ಅನೇಕ ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಅಭಾವ ತುಂಬಾ ಇದೆ. ಅಂಡ್ ತಾವು ಬೆಳಿಬೇಕು ಸರ್, ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು. ನನ್ನ ಕೊನೆಯದಾಗಿ ಒಂದು ಕಟೀಲಿನ ತಾಯಿಯ ಒಂದು ಹಾಡು, ಆ ಹಾಡಿನಲ್ಲಿ ತಾವು ಅವರ ತಾಯಿಯ ಒಂದು ಆಶೀರ್ವಾದ ಇದೆ ತಮ್ಮಲ್ಲಿ ಅನ್ನುವಂಥದ್ದು. ಹಾಗಾಗಿ ಒಂದು ಆ ಹಾಡಿನ ಮೂಲಕ ಕಾರ್ಯಕ್ರಮವನ್ನು ಎಸ್ ಸರ್. ಓಕೆ ಸರ್. ತುಂಬ ಸಪೋರ್ಟ್ ಸಿಕ್ಕಿರುವಂಥ ಒಂದು ಹಾಡು, ಈ ಒಂದು ಭಕ್ತಿ ಗೀತೆಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಓಕೆ. ಕಟಿಲದ ಅಪ್ಪನ ಮಟ್ಟಿಲ್ದ ತೊಟ್ಟಿಲ್ದು ಬುಳಿಗಿನ ತುಳುನಾಡ ಬಾಲೆಯಾನ ತರದೀದು ಪಾದಗು ನಟ್ಟೊಣುವೆ ಅಪ್ಪೆಡ ನಡಪಾಲೆ ಕೈಪತದು ಈರೆನ್ನನ ಕಟಿಲದ ಅಪ್ಪನ ಮಟ್ಟಿಲ್ದ ತೊಟ್ಟಿಲ್ದು ಬುಳಿಗಿನ ತುಳುನಾಡ ಬಾಲೆಯಾನ ತರದೀದು ಪಾದಗು ನಟ್ಟೊಣುವೆ ಅಪ್ಪೆಡ ನಡಪಾಲೆ ಕೈಪತದು ಈರೆನ್ನನ ನಂಜಿ ಮಚ್ಚರದಾಂತಿ ಶುದ್ಧ ಮನಸಿಡೆಯಾನ ಎತ್ಕೊನುವೆ ಇರೆನು ಎನ್ನುಡಲಿದು ನಂಜಿ ಮಚ್ಚರದಾಂತಿ ಶುದ್ಧ ಮನಸಿಡೆಯಾನ ಎತ್ಕೊನುವೆ ಇರೆನು ಎನ್ನುಡಲಿದು ಬದುಕುದ ಸಾದಿಗೆ ಸತ್ಯದ ತುಡರಾದ ಭೂತಪ ಜನದೀದು ನಡಪಾಲೆಗೆ ಬದುಕುದ ಸಾದಿಗೆ ಸತ್ಯದ ತುಡರಾದ ಭೂತಪ ಜನದೀದು ನಡಪಾಲೆಗೆ ಕಟಿಲದ ಅಪ್ಪನ ಮಟ್ಟಿಲ್ದ ತೊಟ್ಟಿಲ್ದು ಬುಳಿಗಿನ ತುಳುನಾಡ ಬಾಲೆಯಾನ ತರದೀದು ಪಾದಗು ನಟ್ಟೊನುವೆ ಅಪ್ಪೆಡ ನಡಪಾಲೆ ಕೈಪತದು ಈರೆನ್ನನ ನಿತ್ಯೊಲಾಗಿರೆನೆ ಸುಗಿ ಪುನಃ ಭಾಗ್ಯನು ಒದಗಾದ ಕುರುಲೆಪ್ಪೆ ಶ್ರೀ ಭ್ರಾಮರಿ ಸಾರ ಪಾತ್ಯರ ಕೇಂದ್ರ ಕಣ ನೀರು ದಿಂಜಿಂಡು ಗತೀರೆ ಮತಿ ಕೊಲ್ಲೆ ಅಭಯಂಕರಿ ಸಾರ ಪಾತ್ಯರ ಕೇಂದ್ರ ಕಣ ನೀರು ದಿಂಜಿಂಡು ಗತೀರೆ ಮತಿ ಕೊಲ್ಲೆ ಅಭಯಂಕರಿ ಕಟಿಲದ ಅಪ್ಪನ ಮಟ್ಟಿಲ್ದ ತೊಟ್ಟಿಲ್ದು ಬುಳಿಗಿನ ತುಳುನಾಡ ಬಾಲೆಯಾನ ತರದೀದು ಪಾದಗು ನಟ್ಟೊನುವೆ ಅಪ್ಪೆಡ ನಡಪಾಲೆ ಕೈಪತದು ಈರೆನ್ನನ ಸುರುತ ಸುಗಿಪುದ ಪೊರ್ತು ಅಪ್ಪೆ ಅಭಯನು ಕೊಲ್ಲೆ ತುಳುನಾಡ ಎಲ್ಲಂಜಿ ಕಲೆಯಾನ ಸುರುತ ಸುಗಿಪುದ ಪೊರ್ತು ಅಪ್ಪೆ ಅಭಯನು ಕೊಲ್ಲೆ ತುಳುನಾಡ ಎಲ್ಲಂಜಿ ಕಲೆಯಾನ ನಾಲಾಡ ನಲಿತೊಂದು ಈರೆ ಒದಗಾಲಪ್ಪೆ ಬಡವೆನ ಸೊರಟೊಂಜಿ ಪೊಲ್ಲ ಪದನು ನಾಲಾಡ ನಲಿತೊಂದು ಈರೆ ಒದಗಾಲಪ್ಪೆ ಬಡವೆನ ಸೊರಟೊಂಜಿ ಪೊಲ್ಲ ಪದನು ಕಟಿಲದ ಅಪ್ಪನ ಮಟ್ಟಿಲ್ದ ತೊಟ್ಟಿಲ್ದು ಬುಳಿಗಿನ ತುಳುನಾಡ ಬಾಲೆಯಾನ ತರದೀದು ಪಾದಗು ನಟ್ಟೊನುವೆ ಅಪ್ಪೆಡ ನಡಪಾಲೆ ಕೈಪತದು ಈರೆನ್ನನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಬ್ಯೂಟಿಫುಲ್ ಸಾಂಗ್. ಕಟೀಲು ದುರ್ಗಾ ಪರಮೇಶ್ವರಿ ಮಾತೆಯ ಒಂದು ಅದ್ಭುತವಾಗಿರುವಂತಹ ಭಕ್ತಿಯ ಹಾಡು. ಕಟೀಲ್ದಪ್ಪನ ಸುಗಿಪು ಪರಮನಂಜನ ಬಾರಿ ಪುರ್ಲದ ಸಾಹಿತ್ಯ ಇತ್ತು ಸರ್. ಸಾಹಿತ್ಯ ಬರೀತಿನ ಕುಲೇರ್ ಉದಯ ಭಾಸ್ಕರ್ ಸರ್ ಬಾರಿ ಪೊರ್ಲುಡು ಬರುತ್ತೆ. ಕಂಪೋಸಿಂಗ್ ಮಲ್ದಿನಾರು ಉದಯ ವಿಶ್ವಕರ್ಮ ಬಂದು ಪ್ರಕಾಶ್ ಕುಂಬ್ಳೆ ಬಂದು ಮೇರು ಟ್ಯೂನಿಂಗ್ ಪುರ ಮಂದಿ ರೆಕಾರ್ಡಿಂಗ್ ಮಲ್ದಿನ. ಓಕೆ, ಬಹುಶಃ ಉದಯ ಭಾಸ್ಕರ್ ನಡೆ ಲಾಸ್ಟ್ ಟೈಮ್ ಕರೆಕ್ಟ್ ಬಾರಿ ಪೊರ್ಲುದ ಲಿರಿಕ್ಸ್ ಬಾರಿ ಶೋಕ್ ಆಗ್ತದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಉದಯ ಭಾಸ್ಕರ್ ಅಂಜನೆ ಬೆಳೆಂದುಪುನ ರಟ್ಟು ಪ್ರತಿಭೆಲು ಎಂಕಲೊಟ್ಟಿಗೆ ಉಲ್ಲ ಒಂಜಿ ಕಡೆ ರಾಮ್ ಸಾಲಿಯನ್ ಅಂಜನೆ ದಶಕೋಟ್ಯನ್ ಏನಿಲ್ಲ. ನಮ್ಮ ತುಳುನಾಡಿನವರು, ನಮ್ಮ ತುಳುನಾಡಿನ ಕಲಾವಿದರು ಬೆಳೀತಾ ಇದ್ದಾರೆ ಅಂತ ಬಂದಾಗ ನಾವುಗಳು ಇವರುಗಳಿಗೆ ಪ್ರೋತ್ಸಾಹವನ್ನ ಮಾಡಲೇಬೇಕು. ಇನ್ನೂ ಕೂಡ ಗೊತ್ತಿಲ್ಲ, ಕರೆಗಳ ಮೇಲೆ ಕರೆಗಳು ಬರ್ತಾನೆ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಸ್ಗಳು ಬರ್ತಾನೆ ಇದೆ, ಪ್ರಶಂಸೆ ಕಮೆಂಟ್ಸ್ಗಳು ಎಲ್ಲರೂ ಕೂಡ ಮೆಚ್ಚಿದ್ದಾರೆ ರಾಮ್ ಸಾಲಿನ್ ಅವರನ್ನ, ಅವರ ಪ್ರತಿಭೆಯನ್ನ. ಆದ್ರೆ ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ಒಂದು ಕಾರ್ಯಕ್ರಮ ಅಂತ ಬಂದಾಗ ಕೊನೆ ಅನ್ನುವಂಥ ಇದ್ದೇ ಇರುತ್ತೆ. ಜೊತೆಗೆ ನಾನು ಪ್ರತಿನಿತ್ಯ ಈ ಪ್ರೈಮ್ ಟೈಮ್ ಕಾರ್ಯಕ್ರಮಗಳಲ್ಲಿ ರಾಜಕೀಯ ಚರ್ಚೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದರ ಬಗ್ಗೆ ಮಾತಾಡ್ತಾ ಇರ್ತೇವೆ.
ಅಂಡ್ ಇವತ್ತಿನ ಒಂದು ದಿನ ತಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಇವರ ಒಂದು ಧ್ವನಿ ಏನಿದೆ ಸಚ ಧನಾತ್ಮಕವಾಗಿರೋ ಪವರ್ ಇದೆ, ಪಾಸಿಟಿವ್ ವೈಬ್ರೇಷನ್ ಇದೆ ಅನ್ನುವಂಥದ್ದು ನಾನು ನನ್ನ ಸ್ಟುಡಿಯೋದಲ್ಲಿ ಇಲ್ಲಿ ಕೂತ್ಕೊಂಡಾಗ ಅನುಭವಿಸಿರುವಂತಹ ನನ್ನ ಭಾವನೆ. ವೆರಿ ಅಮೇಸಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಟೆನ್ಷನ್ಗಳ ನಡುವೆ ಇನ್ನೊಂದು ಮಾತು ಹೇಳಿಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂದ್ರೆ ನನ್ನ ಒಂದು ಹಾಡು ವೈರಲ್ ಆದ ಕೂಡಲೇ ಸುಮಾರು ಜನ ಇಲ್ಲ ನಾವು ಚಾನ್ಸ್ ಕೊಡ್ತೀವಿ ಬನ್ನಿ ನಮ್ಮ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದವರು ಕೆಲವು ಜನ ಇದ್ದಾರೆ. ಅದೇ ಈಗ ನಂದು ಸಾಂಗ್ ಏನು ಅಷ್ಟು ವೈರಲ್ ಆಗಿಲ್ಲ ಅದು, ಯಾಕಂದ್ರೆ ಅದು ಕಾಪಿರೈಟ್ ನ ಕಾರಣದಿಂದಾಗಿ ಸ್ವಲ್ಪ ಹಿಂದೆ ಬಿದ್ದಿದೆ ಆ ಸಾಂಗ್. ಆದ್ರೂ ಕೂಡ ನೀವು ನನ್ನನ್ನು ಕರೆದು ರಾಮ್ ಸಲ್ಯಾನ್ ಬನ್ನಿ ಅಂತ ಕರೆದು ನೀವು ನಿತಿನ್ ಸರ್ ಹಾಗೂ ನಮ್ಮ ಕುಡ್ಲದ ಎಲ್ಲ ಟೀಮ್ಗಳು ನಂಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯ್ತು ಸರ್. ಯಾಕಂದರೆ ಒಂದು ಅಂದರೆ ವೈರಲ್ ಆಗೋ ಟೈಮಲ್ಲಿ ಎಲ್ಲ ಇರ್ತಾರೆ, ಆ ಟೈಮಲ್ಲಿ ಬನ್ನಿ ನಾವು ಸಪೋರ್ಟ್ ಕೊಡ್ತೀವಿ, ನಮ್ಮಲ್ಲಿ ಹಾಡು ಆಡಿ ಹಾಗೆ ಹೀಗೆ ಅಂತ. ಅದೇ ನಾವು ಏನು ಇರೋದ ಟೈಮಲ್ಲಿ ಯಾರು ಇರೋಲ್ಲ, ಆ ಟೈಮಲ್ಲಿ ನೀವು ನನ್ನನ್ನು ಕೈ ಹಿಡಿದಿದ್ದೀರಿ. ಸೊ ತುಂಬ ಖುಷಿ ಆಯ್ತು ಸರ್. ತುಂಬ ನಿಮ್ಗೆ ಧನ್ಯವಾದ ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಮಾತು, ಯಾರು ಇಲ್ಲ ಅಂತ ಬಂದಾಗ ದೇವರು ಇರ್ತಾರೆ ಒಂದ್ ಕಡೆ, ಜೊತೆಗೆ ಒಂದು ಯೋಗ್ಯತೆ ಇದ್ದವ್ರಿಗೆ ಯೋಗ ಬಂದೇ ಬರುತ್ತೆ. ಅದು ನಾನು ಯಾವತ್ತೂ ಕೂಡ ನಂಬಿರುವಂತಹ ವಿಚಾರ. ಹಾಗಾಗಿ ತಮ್ಗೆ ಯೋಗ್ಯತೆ ಇದೆ, ಯೋಗ ಬಂದೇ ಬರುತ್ತೆ, ನೋ ಡೌಟ್. ಅದರಲ್ಲಿ ತುಂಬಾ ದೊಡ್ಡ ಮಟ್ಟದ ವೇದಿಕೆಯಲ್ಲಿ ರಾಮ್ ಸಲ್ಯಾನ್ ನಾವು ನೋಡ್ಲಿಕ್ಕೆ ಕಾಣ್ತೀವಿ. ನಾವು 100% ಆಗಿ ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟದ ವೇದಿಕೆಯಲ್ಲಿ ನಾವು ನೋಡ್ತೇವೆ, ಅದ್ರಲ್ಲಿ ಡೌಟೇ ಇಲ್ಲ. ಜೊತೆಗೆ ಇದರ ಜೊತೆ ಅಷ್ಟೇನು ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕಂದ್ರೆ ಸರ್ ನಾನು ಹೇಳಲಿಕ್ಕೆ ಬಯಸುದಂದ್ರೆ ತುಂಬಾ ಟ್ಯಾಲೆಂಟ್ಗಳಿದೆ ಸರ್. ನಾವು ಅವರ ಎದುರಿಗೆ ನಾವು ಏನೂ ಇಲ್ಲ, ಝೀರೋ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಸರ್. ತುಂಬಾ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿದೆ. ಯಾಕಂದ್ರೆ ಅವರಿಗೆ ಚಾನ್ಸ್ ಸಿಗ್ತಾ ಇಲ್ಲ ಸರ್, ಅಂಥವ್ರಿಗೆ ಚಾನ್ಸ್ ಸಿಗಬೇಕು. ನಾವು ಪರವಾಗಿಲ್ಲ, ನಾವು ಎಂಟರ್ಟೈನ್ ಮಾಡಿಕೊಂಡು ಜನಗಳಿಗೆ ಖುಷಿ ಆದರೆ ಸಾಕು. ರಾಮ್ ಸಲ್ಯಾನ್ ಅನ್ನೋ ಒಂದು ವ್ಯಕ್ತಿ ಇದ್ದ, ನಾಳೆ ಸಾಯೋ ಟೈಮಲ್ಲಿ ಅಯ್ಯೋ ರಾಮ್ ಸಲ್ಯಾನ್ ಸತ್ನಲ್ಲ, ಅಷ್ಟೊಂದು ಆ ಟೈಮಲ್ಲಿ ಒಂದು ನನ್ನ ದಕ್ಷಿಣ ಕನ್ನಡದಲ್ಲಿ ರಾಮ್ ಸಲ್ಯಾನ್ ಅನ್ನೋ ಒಬ್ಬ ವ್ಯಕ್ತಿ ಹುಟ್ಟಿದ್ದ, ಸಾಯೋ ಟೈಮಲ್ಲಿ ಆ ರಾಮ್ ಸಲ್ಯಾನ್ ಅನ್ನೋ ವ್ಯಕ್ತಿ ಒಂದು ಸತ್ತ ಅಂತ ಅವರ ಮನಸ್ಸಿನಲ್ಲಿ ಎಲ್ರಿಗೂ ಗೊತ್ತಾದರೆ ಸಾಕು. ಅಷ್ಟೇ, ಬೇರೆ ನಾನು ಏನೂ ಇಚ್ಛೆ ಪಡೋದಿಲ್ಲ. ನನಗೆ ಸಾಕು, ನನ್ನ ಮೀನು ವ್ಯಾಪಾರ ಇದೆ ಸರ್, ನನ್ನ ಜೀವನ ನಾನು ಮಾಡ್ಕೊಂಡು ಹೋಗ್ತೀನಿ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಎಸ್ ಸರ್, ಕೊನೆಯದಾಗಿ ಏನಾದರೂ ಹೇಳಲಿಕ್ಕಿದ್ರೆ? ಎಸ್, ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಅಷ್ಟೇ, ನಮ್ಮ ಕುಡ್ಲಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನೀವು ತುಂಬಾ ಒಳ್ಳೆ ಎಲ್ಲ ಪ್ರತಿಭೆಗಳಿಗೆ ವೇದಿಕೆ ಕೊಟ್ಟಿದ್ದೀರಾ. ಸೊ ರಾಮ್ ಸಲ್ಯಾನ್ ಹಾಗೆ ಬೆಂತಟ್ಟಿ ನೀವು ಸಪೋರ್ಟ್ ಮಾಡಿದ್ದೀರಾ, ನಮ್ಮನ್ನು ಕರೆದು ಕೂತ್ಸಿ ಮಾತನಾಡಿಸಿದ್ದೀರಾ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನಂಗೆ ಪದಗಳೇ ಬರ್ತಿಲ್ಲ ಮಾತಾಡೋಕೆ, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂಸ್ ಮಾಡ್ತೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಎಲ್ಲ ಕಲಾವಿದರಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಮುಂದುವರಿಲಿ ಅಂತ ಆಶಿಸುತ್ತೇನೆ ಅಷ್ಟೇ. ಎಲ್ಲ ನಮ್ಮ ಅಭಿಮಾನಿಗಳಿಗೆ, ರಾಮ್ ಸಲ್ಯಾನ್ ಅಭಿಮಾನಿಗಳಿಗೆ ಎಲ್ರಿಗೂ ಥ್ಯಾಂಕ್ಸ್. ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ತುಂಬಾ ಥ್ಯಾಂಕ್ಸ್. ಎಸ್, ದರ್ಶಕ್ ಕೋಟಿಯನ್ ಅವ್ರ ಜೊತೆಗೆ ರಾಮ್ ಸಲ್ಯಾನ್ ಅವರು ಬೆಳೀತಾ ಇರುವಂತಹ ಪ್ರತಿಭೆಗಳು. ಯಾಕಂದ್ರೆ ಒಂದು ಮೀನಿನ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಕ್ತಿ, ಅದ್ಭುತವಾಗಿರುವಂತಹ ಕಂಠಸಿರಿ ಇದೆ, ಧ್ವನಿ ಇದೆ. ಬೆಳಿಬೇಕು, ಇವರು ಮತ್ತಷ್ಟು ಬೆಳಿಬೇಕು, ಮತ್ತಷ್ಟು ಸಾಧನೆಗಳನ್ನು ಮಾಡಬೇಕು. ಇದಕ್ಕೆ ನಮ್ಮ ತುಳುವರ ಪ್ರೋತ್ಸಾಹ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ನಮ್ಮ ಕರಾವಳಿಗರು ಎಲ್ಲಾದರೂ ಹೋದ್ರೆ ಸಾಧನೆ ಮಾಡ್ತಾರೆ, ಬೆಳಿತಾರೆ ಅನ್ನೋಂಥದ್ದು ಗೊತ್ತಿದೆ. ನಮ್ಮ ಕಣ್ಣ ಮುಂದೆ ಅದೆಷ್ಟೋ ನಿದರ್ಶನಗಳಿವೆ. ನಮ್ಮ ಕರಾವಳಿ ಭಾಗದ ಅದೆಷ್ಟೋ ಗಾಯಕರು ತುಂಬಾ ದೊಡ್ಡ ಮಟ್ಟದ ವೇದಿಕೆಯಲ್ಲಿ ಹೋಗಿದ್ದಾರೆ. ಅವರು ಕೂಡ ನಮ್ಮ ಕುಡ್ಲ ವಾಹಿನಿಗೆ ಬಂದಿದ್ದಾರೆ, ನಾವುಗಳು ಅವ್ರ ಜೊತೆ ಮಾತಾಡಿದ್ದೇವೆ. ಆ್ಯಂಡ್ ರಾಮ್ ಸಲ್ಯಾನ್ ಅವರು ಕೂಡ ಬೆಳಿಬೇಕು, ಜೊತೆಗೆ ಸಾಧನೆ ಉತ್ತುಂಗಕ್ಕೆ ಏರಬೇಕು ಅನ್ನೋಂಥದ್ದು ನಮ್ಮ ಆಸೆ, ಜೊತೆಗೆ ನಮ್ಮ ಹಠವೂ ಕೂಡ ಹೌದು. ಜೊತೆಗೆ ತುಳುನಾಡಿನ ಒಳ್ಳೆಯ ಜನರು, ಒಳ್ಳೆಯ ಮನಸ್ಸಿರೋರು ಎಲ್ಲರೂ ಕೂಡ ಇದ್ದೀರಾ. ಪ್ರೋತ್ಸಾಹವನ್ನು ಕೊಡಿ ಆ್ಯಂಡ್ ಮಾತುಗಳನ್ನ ಆಡಿ, ಜೊತೆಗೆ ಇವರನ್ನ ತುಂಬಾ ಉತ್ತುಂಗದ ಸ್ಥಾನದಲ್ಲಿ ನೋಡಬೇಕು ಅನ್ನೋ ನಮ್ಗಳ ಕನಸು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಅಂಡ್ ಒಳ್ಳೆದಾಗ್ಲಿ, ಶುಭವಾಗ್ಲಿ. ಮತ್ತೊಮ್ಮೆ ದೇವರಿದ್ದಾರೆ ಎಲ್ಲದಕ್ಕೂ, ಅಂಡ್ ಒಳ್ಳೆದಾಗುತ್ತೆ, ಶುಭವಾಗ್ಲಿ ಅಂತ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ರಾಮ್ ಸಲ್ಯಾನ್ ಅವರು, ಜೊತೆಗೆ ದರ್ಶಕ್ ಕೋಟಿಯನ್ ಅವರಿಗೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಷಯ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಬಂದಿದೆ, ಚೊರೆ ಮಾಡಬೇಡಿ.